जय राधा माधव कुंज विहारी। जय राधा माधव कुंज विहारी। हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಎಲ್ರಿಗೂ ಇಸ್ಕಾನ್ ಮಂಗಳೂರು ಅವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಇವತ್ತಿನ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ ಅಥವಾ ಕರ್ಮಯೋಗ ಅಂತ ಇದನ್ನು ಕರೀತಾರೆ. ಅದರಿಂದ ಇವತ್ತಿನ ಈ ಕ್ಲಾಸಿಗೆ ತಮಗೆಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಪ್ರಾರ್ಥನೆಯೊಂದಿಗೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸುಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ. ಓಕೆ, ಸೊ ಎಲ್ರಿಗೂ ನನ್ನ ಸರಿಯಾಗಿ ಕೇಳಿಸ್ತಾ ಇದೆಯಲ್ಲ? ನನ್ನ ಧ್ವನಿ ಮತ್ತೆ ಸ್ಕ್ರೀನು ಕೇಳಿಸ್ತಾ ಇದೆಯಲ್ವಾ? ಓಕೆ ಓಕೆ. ಗಾಯತ್ರಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಿನ್ನಿದ ಅಧ್ಯಾಯವನ್ನು ರೀಕ್ಯಾಪ್ ಮಾಡೋಣ. ಓಕೆ, ನೋ ಆಡಿಯೋ ಅಂತ ಹೇಳ್ತಾ ಇದ್ದಾರೆ. ಐಫೋನ್
ಐಫೋನು. ಆಡಿಯೋ ಕ್ಲಿಯರ್ ಆಗಿದೆ, ಎಲ್ರಿಗೂ ಕೇಳಿಸ್ತಾ ಇದೆ. ನೀವು ಮತ್ತೆ ರೀಕನೆಕ್ಟ್ ಮಾಡಿ ಐಫೋನ್. ಓಕೆ ಓಕೆ, ಶ್ರೀನಿವಾಸ್ ಅವರು ಆಲ್ರೆಡಿ ಎಸ್ ಅಂತ ಹೇಳಿದ್ದಾರೆ, ಕೇಳ್ತಾ ಇದೆ ಅಂತ. ಓಕೆ, ಧನ್ಯವಾದ ಎಲ್ರಿಗೂ. ಸೊ ಯಾರು ನಿನ್ನಿನ ಅಧ್ಯಾಯವನ್ನು ರೀಕ್ಯಾಪ್ ಮಾಡ್ತೀರಾ ನನ್ನ ಜೊತೆಗೆ? ಹರೇ ಕೃಷ್ಣ, ನೀವು ಹ್ಯಾಂಡ್ ರೈಸ್ ಮಾಡ್ಬೋದು. ಓಕೆ, ಗಾಯತ್ರಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಿನ್ನಿನ ಅಧ್ಯಾಯದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಒಂದನೆಯದಾಗಿ ಮೊದಲನೆಯದಾಗಿ ಭಗವದ್ಗೀತೆಯನ್ನ ಹೇಗೆ ಅದು ಪರಂಪರೆಯಾಗಿ ಬಂತು ಅಂತ ಅಂದ್ಬಿಟ್ಟು ಕೃಷ್ಣನು ಮೊದಲಿಗೆ ವಿವಸ್ವಾನ್ಗೆ ಹೇಳ್ತಾರೆ. ಅವರಿಂದ ಸೂರ್ಯನಿಗೆ, ಸೂರ್ಯನಿಂದ ವಿವಸ್ವಾನನೇ ಸೂರ್ಯ. ಓಕೆ, ವಿವಸ್ವಾನನೇ ಅಂದ್ರೇನೆ ಸೂರ್ಯ, ಸೂರ್ಯನ ಹೆಸರು. ಆ ಸಮಯದಲ್ಲಿ ಸೂರ್ಯನ ಹೆಸರಿತ್ತು, ಸೂರ್ಯನ ಹೆಸರು. ಸೂರ್ಯನಿಂದ ವಿಶ್ವಾಕುವಿಗೆ ಹೇಳಿದನು ಅಂತ ಮನುವಿನಿಂದ ಇಕ್ಷ್ವಾಕುವಿಗೆ, ಮನುಕುಲದ ದೊರೆಗೆ ಮನುವಿಗೆ ಹೇಳ್ತಾನೆ, ಮನುವಿಂದ ಇಕ್ಷ್ವಾಕು ಇದು ರಾಮನ ರಘುವಂಶದ ಮೂಲ ಪುರುಷ, ರಘುವಂಶದ ಸ್ಥಾಪಕ ಅಂತ. ಅಂದ್ರೆ ರಾಮ ಅವರ ಅದೇ ಮನೆತನದಲ್ಲಿ ಬರ್ತಾನೆ ರಾಮ, ಆಮೇಲೆ ಅವತಾರ ಮಾಡ್ತಾನೆ. ಸೊ ಅದು ಆಯ್ತು. ಓಕೆ, ಹೀಗೆ ಭಗವದ್ಗೀತೆಯನ್ನ ಹೇಗೆ ನಾವು ಭೂಮಿ ಮೇಲೆ ಯಾವಾಗ ಬಂತು ಅನ್ನೋದು, ಈ ಯುಗಗಳ ಲೆಕ್ಕಾಚಾರ, ಅದನ್ನೆಲ್ಲ ತಿಳ್ಕೊಂಡಾದ್ಮೇಲೆ ಈ ಪರಂಪರೆ ಅನ್ನುವಂಥ ಇಸ್ಕಾನ್ ಯಾಕೆ ಭಗವದ್ಗೀತಾ ಯಥಾರೂಪ, ಅದರ ಪರಂಪರೆ ಏನು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಆಮೇಲೆ ಮಾತಾಜಿ, ಆಮೇಲೆ ಕೃಷ್ಣ ಹೇಗೆ ಕಾಣಿಸ್ಕೊಳ್ತಾನೆ ಅಂತ ಅಂದ್ಬಿಟ್ಟು ಶ್ಲೋಕ 6 ತಿಳಿಸ್ತೀರಾ? ಕೃಷ್ಣ ಯಾಕೆ ಅವನಿಗೂ ನಮಗೂ ವ್ಯತ್ಯಾಸ ಏನು ಅನ್ನುವಂಥದ್ದು, ವ್ಯತ್ಯಾಸ ಏನು ಅಂತ ಅಂದ್ಬಿಟ್ಟು ಅವನು ಯಾಕೆ ಬರ್ತಾನೆ ಭೂಮಿ ಮೇಲೆ ಅವತಾರ ಮಾಡ್ತಾನೆ, ಮತ್ತೆ ಕೃಷ್ಣನನ್ನು ತಿಳಿಯೋದ್ರಿಂದ ಏನು ಪ್ರಯೋಜನ, ಮೀನ್ಸ್ ನಮ್ಮ ಇಂದ್ರಿಯಗಳೇನಿದೆ ಅದರಿಂದ ಹೇಗೆ ಇದಾಗ್ತೀವಿ, ಶಾಶ್ವತವಾಗಿ ಗುರಿ ಅಥವಾ ನಿಜವಾದ ಭಕ್ತಿ ಕಡೆಗೆ ಹೇಗೆ ಇದು ಹೋಗೋದು ಅನ್ನೋದನ್ನ ಅದ್ರಲ್ಲಿ ತಿಳಿಸ್ತೀವಿ. ಭಗವಂತ ಕೃಷ್ಣನಿಂದ ತಿಳಿಯೋದ್ರಿಂದ ಏನು ಇದಾಗತ್ತೆ ನಿಮ್ಗೆ ಅಂತ. ಯಾಕೆ ನಾವು ಭಗವಂತನನ್ನ ತಿಳ್ಕೊಳ್ಬೇಕು, ಯಾಕೆ ನಾವು ಕರ್ಮವನ್ನ ಮಾಡುವಾಗ ಭಗವಂತನಿಗೆ ಅರ್ಪಿಸಿ ನಾವು ಕರ್ಮವನ್ನ ಮಾಡಬೇಕು. ಕರ್ಮದಲ್ಲಿ 3 ವಿಧ. ಒಂದು ಕರ್ಮ ಅಂದ್ರೆ ಕರ್ಮಕಾಂಡ, ಫಲಾಪೇಕ್ಷಿತ ಕರ್ಮ, ಅದನ್ನ ನಾವು ಕಾಮ ಅಂತಾನು ಕರಿಬಹುದು. ಆಮೇಲೆ ವಿಕರ್ಮ, ನಿಷಿದ್ಧ ಕರ್ಮಗಳು, ಮಾಡಲೇಬಾರದ ಕರ್ಮಗಳು. ಆಮೇಲೆ ಅಕರ್ಮ ಅಂದ್ರೆ ಅದು ಕರ್ಮದ ವಿರುದ್ಧವಾದಂಥದ್ದು ಅಕರ್ಮ, ಕರ್ಮ ಮಾಡದೇ ಇರುವಂತಹದ್ದು ಅಂತ ಅರ್ಥವನ್ನು ಕೊಡತ್ತೆ. ಅಕರ್ಮ ಅನ್ನೋದಂದ್ರೆ ಏನು? ಕರ್ಮವನ್ನೇ ಮಾಡದೇ ಇರುವಂತಹದ್ದು, ಕರ್ಮ ಸನ್ಯಾಸ ಅನ್ನುವಂತ ಅರ್ಥವನ್ನು ಕೊಡತ್ತೆ ಅದು ಅಕರ್ಮ ಅನ್ನುವಂಥದ್ದು. ಸೊ ಅದರಿಂದ ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಅಕರ್ಮ ಅನ್ನುವಂತಹದ್ದು ನಿಜವಾಗಿ ಕರ್ಮ ಸನ್ಯಾಸ ಅಲ್ಲ, ಆದರೆ ಫಲಾಪೇಕ್ಷೆ ಇಲ್ಲದ ಕರ್ಮ, ಫಲಗಳನ್ನ ಭಗವಂತನಿಗೆ ಅರ್ಪಿಸಿ ಮಾಡುವಂತಹ ಕರ್ಮವನ್ನ ಅಕರ್ಮ ಅಂತ ಕರೀತಾರೆ. ಸೊ ಜ್ಞಾನವನ್ನ ನಾವು ಪಡಿಬೇಕಾದ್ರೆ ಏನ್ ಮಾಡಬೇಕು, ಹೇಗೆ ನಾವು ಜ್ಞಾನವನ್ನ ಪಡೆಯುವಂತಹದ್ದು? ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೆಯನ್ನ ಸೇವೆಯ. ಕೃಷ್ಣನನ್ನು ಅರ್ಥ ಮಾಡಿಕೊಂಡು ಅಂದ್ರೆ ಮೀನ್ಸ್ ಏನು ಜ್ಞಾನ, ಭಗವಂತನನ್ನ ತಿಳಿಬೇಕು ಅಂದ್ರೆ ಅವನ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು. ಆ ಜ್ಞಾನವನ್ನ ನಾವು ಪಡೆಯಬೇಕಂದ್ರೆ ನಾವು ಗುರುವಿನ ಬಳಿಗೆ, ಗುರುವಿನ ಆಶ್ರಯವನ್ನ ಪಡೆಯಬೇಕು. ಯಾಕೆ ಅಂದರೆ ಗುರು ಆದವನು ಎಲ್ಲವನ್ನು ಅರಿತಿರ್ತಾನೆ, ಅವನು ಸತ್ಯವನ್ನ ತಿಳಿದಿರ್ತಾನೆ. ಆದ್ದರಿಂದ ಆ ಗುರುವಿನ ಹತ್ರ ಹೋದಾಗ ನಮಗೆ ಸರಿಯಾದ ಮಾರ್ಗದರ್ಶನ ಸಿಗತ್ತೆ. ಎಂತಹ ಗುರುವಿನ ಹತ್ರ ನಾವು ಹೋಗ್ಬೇಕು? ಪರಂಪರೆಯಿಂದ ಬಂದಂತಹ ಗುರುಗಳು ಆಗಿರ್ಬೇಕು. ಪರಂಪರೆಯಿಂದ ಬಂದಂತಹ ಗುರುವಿನ ಆಶ್ರಯವನ್ನ ನಾವು ಪಡೆದಾಗ ಅವರ ಹತ್ರ ಹೋಗಿ ನಾವು ವಿನಮ್ರರಾಗಿ ಪ್ರಶ್ನೆ ಮಾಡುವುದರ ಮುಖಾಂತರ ನಮ್ಮ ಜ್ಞಾನವರ್ಧನೆಯನ್ನು ನಾವು ಮಾಡ್ಕೋಬೇಕು. ಸೊ ಅದನ್ನೇ ಕೃಷ್ಣ ಮಾಡ್ತಾನೆ. ಅವನು ಶಾಸ್ತ್ರವನ್ನ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಸಂದೀಪನಿ ಮುನಿ ಆಶ್ರಮಕ್ಕೆ ಹೋಗ್ತಾನೆ. ಧನ್ಯವಾದಗಳು ಗಾಯತ್ರಿ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು ಪ್ರವೀಣ ಮಾತಾಜಿ. ಸೊ ಇವತ್ತಿನ ಅಧ್ಯಾಯ ಕರ್ಮಯೋಗ ಅಥವಾ ಕರ್ಮ ಸನ್ಯಾಸ ಯೋಗ ಅನ್ನುವಂಥದ್ದನ್ನು ನಾವು ತಿಳ್ಬೋದು. ಕರ್ಮ ಸನ್ಯಾಸ ಅಥವಾ ನಾವು ಇನ್ನೊಂದು ಲೆಕ್ಕದಲ್ಲಿ ಅದನ್ನು ಅಕರ್ಮ ಅಂತಾನೂ ಹೇಳ್ಬೋದು. ಸನ್ಯಾಸ ಅಥವಾ ಕರ್ಮ, ಇಲ್ಲಿ ಅರ್ಜುನನಿಗೆ ಒಂದು ಗೊಂದಲ. ಯಾಕೆಂದ್ರೆ ಸನ್ಯಾಸ ಅಂದ್ರೆ ಕರ್ಮವನ್ನ ತ್ಯಜಿಸುವುದು ಅಂತ ಅರ್ಥ ಮಾಡ್ಕೊಳ್ತಾನೆ ಅವನು. ಆದ್ರೆ
ಕರ್ಮ ಅನ್ನುವಂಥದ್ದು, ಕರ್ಮಯೋಗ ಅಂದ್ರೆ ಹೇಗೆ ನಾವು ನಿಗದಿತ ಕರ್ತವ್ಯವನ್ನ ಮಾಡಲೇಬೇಕು ಅನ್ನುವಂಥದ್ದನ್ನು ಭಗವಂತ ಹೇಳ್ತಾನೆ. ಕರ್ತವ್ಯ ಮಾಡಬೇಕು ಅಂತ. ಯಾಕೆಂದ್ರೆ ಕರ್ತವ್ಯವನ್ನ ಮಾಡದೆ ಅಥವಾ ಕರ್ಮವನ್ನ ಮಾಡದೆ ಆತ್ಮಕ್ಕೆ ಶರೀರದಲ್ಲಿ ಇರ್ಲಿಕ್ಕೆ ಒಂದು ಕ್ಷಣವೂ ಸಾಧ್ಯವಿಲ್ಲ. ಆದ್ರಿಂದ ಕರ್ಮ ಮಾಡ್ಲೇಬೇಕು. ಹಾಗಿದ್ರೆ ಅವನು ಹೇಳ್ತಾನೆ ಸನ್ಯಾಸ ಸ್ವೀಕಾರದು ಮಾಡೋದು ಕರ್ಮವನ್ನ ಮಾಡು ಅಂತ ಹೇಳ್ತೀವಿ. ಯಾವ್ದು ಮಾಡೋದು ನಾನೀಗ? ಸನ್ಯಾಸ ಅಂದ್ರೆ ಅವನು ತಿಳ್ಕೊಂಡಿರುವಂತಹದ್ದೇನೋ ಕರ್ಮವನ್ನ ಬಿಟ್ಟು ಬಿಡುವಂತಹದ್ದು ಅಂತ. ಕರ್ಮಯೋಗವೇ ಸನ್ಯಾಸಕ್ಕಿಂತಲೂ ಶ್ರೇಷ್ಠವಾದದ್ದು. ಕರ್ಮವನ್ನ ಬಿಡೋದಕ್ಕಿಂತ ಕರ್ಮಯೋಗ ಅಂತ ಹೇಳ್ತಾನೆ ಭಗವಂತ ಇಲ್ಲಿ. ಆ ಕರ್ಮಯೋಗ ಅಂದ್ರೆ ಏನು? ಯಾವ ನಿಗದಿತ ಕರ್ತವ್ಯವನ್ನ ಮಾಡುವಂತಹದ್ದು ಮತ್ತು ಭಗವಂತನಿಗೋಸ್ಕರ ಆ ಕರ್ಮ, ಅಂತಹ ಕರ್ಮವನ್ನ ನಾವು ಮಾಡುವಂತಹದ್ದು. ನಾವು ಏನನ್ನೇ ಮಾಡಿದರೂ ಅದು ಭಗವಂತನಿಗೋಸ್ಕರ ಮಾಡಬೇಕು ಅನ್ನುವಂಥದ್ದು. ಆದ್ರಿಂದ ಅವನು ಹೇಳ್ತಾನೆ ಕರ್ಮಯೋಗವೇ ಶ್ರೇಷ್ಠ. ನಿಷ್ಕಾಮ ಕರ್ಮಯೋಗ ಅಂದ್ರೆ ಕಾಮರಹಿತವಾದಂತಹ ಕರ್ಮ. ಕಾಮಸಹಿತವಾದಂತಹ ಕರ್ಮ ಯಾವುದು? ಅದು ನಮ್ಮ ಇಂದ್ರಿಯ ಬಯಕೆಯಿಂದ ಉಂಟಾಗುವಂತಹದ್ದು, ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಉಂಟಾಗುವಂತಹದ್ದು. ಸೊ ಅಂತಹ ಕಾಮ ಸಹಿತವಾದಂತಹ ಕರ್ಮ ಅದು. ಅದಾದ್ರೆ ಅದು ಮಾಡಬಾರ್ದು. ನಾವು ಅವನು ಹೇಳ್ತಾನೆ ನಿಷ್ಕಾಮ ಕರ್ಮವನ್ನ ಮಾಡಬೇಕು ಅನ್ನುವಂಥದ್ದು. ಅದು ನಮ್ಮನ್ನ ಐಹಿಕ ಪ್ರಪಂಚದ ಬಂಧನದಿಂದ ಬಿಡುಗಡೆಯನ್ನಗೊಳಿಸುತ್ತೆ ಅನ್ನುವಂಥದ್ದು ಇವತ್ತು ಅದರ ಬಗ್ಗೆ ಭಗವಂತ ಹೇಳ್ತಾನೆ. ಉತ್ತಮ ದೇವೋತ್ತಮ ಪರಮಪುರುಷನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸುವುದರಿಂದ ನಮಗೆ ಶಾಶ್ವತವಾದಂತಹ ಶಾಂತಿ ಸಿಗತ್ತೆ ಅನ್ನುವಂತಹದ್ದು. ಅದರಿಂದ ನಮಗೆ ಮುಕ್ತಿ ಸಿಗತ್ತೆ. ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಇಡಬೇಕು ಯಾವಾಗಲೂ ಅನ್ನೋದನ್ನ ಇವತ್ತು ಭಗವಂತ ಹೇಳ್ತಾನೆ. ಇವತ್ತಿನ ಈ ಅಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ. ನೀವೆಲ್ಲ ಅರ್ಥ ಓದ್ಲಿಕ್ಕೆ ಯಾರಿಗೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಒನ್ ಸೆಕೆಂಡ್ ಶಂಸಸಿ ಯಚ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಹರೇ ಕೃಷ್ಣ. ಅಮಿತಾ ಸನಿಲ್ ಮಾತಾಡಿ. ಅರ್ಜುನನು ಕೇಳಿದನು, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಓಕೆ. ಸುಮನ್ ರಾವ್ ಮಾತಾಜಿ ಓದಿ. ಓದ್ಲಾ? ಹಾ ಓದಿ. ಅರ್ಜುನನು ಹೇಳಿದನು, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯೆ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯೆ. ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ? ಶ್ರೀಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಇಲ್ಲಿ ಪ್ರಶ್ನೆ ಸಹಜವಾಗಿ ಅರ್ಜುನನಿಗೆ, ಯಾಕೆಂದ್ರೆ ಅರ್ಜುನ ಪೂರ್ತಿ ಗೊಂದಲದಲ್ಲಿದ್ದಾನೆ ಈಗ. ಆದ್ರಿಂದ ಅವನಿಗೆ ಇಲ್ಲಿ ಇನ್ನೊಂದಿಷ್ಟು ಗೊಂದಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಕರ್ಮ ಸನ್ಯಾಸ, ಕರ್ಮವನ್ನ ಬಿಡಬೇಕು ಅಂತ ಹೇಳ್ತಾನೆ. ಯಾರು ಜ್ಞಾನದಲ್ಲಿ ಇರ್ತಾರೆ, ಯಾರು ಪರಿಪೂರ್ಣ ಜ್ಞಾನದಲ್ಲಿ ಇರ್ತಾರೆ, ಅವರಿಗೆ ಕರ್ಮ ಮಾಡುವ ಅವಶ್ಯಕತೆ ಇಲ್ಲ. ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಯಾರು ಪೂರ್ತಿಯಾಗಿ ಅವನಿಗೆ ಶರಣಾಗತರಾಗ್ತಾರೋ ಅವರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರ್ತಾರೆ ಅಂತ ಯಾವಾಗಲೂ. ಆದ್ರೆ ಇಲ್ಲಿ ಅವನು ಹೇಳ್ತಾ ಇರುವಂತಹದ್ದೇನು? ನಾನು ಜ್ಞಾನದಲ್ಲಿ ಇರುವಂತವನು, ಪರಿಪೂರ್ಣ, ಯಾರಿಗೂ ಕರ್ಮ ಮಾಡುವಂತ ಅವಶ್ಯಕತೆ ಇಲ್ಲ. ಅದನ್ನು ಅವನು ಕರ್ಮ ಸನ್ಯಾಸ ಅಂತ ಅಂದ್ರೆ ಮಾಡಿ ಅವನು ಹೇಳ್ತಾನೆ, ಮತ್ತೆ ನೀನ್ ಯಾಕೆ ನನಗೆ ಕರ್ಮ ಮಾಡು ಅಂತ ಹೇಳ್ತೀನಿ? ನಾನೆಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಲ್ಲ. ನನ್ಗೆ ಯುದ್ಧ ಬೇಡ, ರಾಜ್ಯ ಬೇಡ, ನನ್ಗೆ ಯಾರೂ ಬೇಡ, ನಾನು ಹೋಗ್ತೇನಲ್ಲ. ಯಾಕೆಂದ್ರೆ ಈಗ ಅವನು ಅಂತಹ ಸ್ಥಿತಿಯಲ್ಲಿ ಇದ್ದಾನೆ, ಅವನಿಗೆ ಯುದ್ಧ ಮಾಡುವ ಆಸಕ್ತಿಯೇ ಇಲ್ಲ ಅಲ್ಲಿ. ಆದ್ರಿಂದ ಅವನು ಕೇಳ್ತಾ ಇದ್ದಾನೆ, ನೀನ್ ಯಾಕೆ ನನಗೆ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದೆ? ಯಾಕೆ ಕರ್ಮ ಮಾಡು ಅಂತ ಹೇಳ್ತಾ ಇದೀಯಾ? ಈಗ ಕರ್ಮ ಸನ್ಯಾಸ ಅಂದ್ರೆ ಕರ್ಮವನ್ನ ಪೂರ್ತಿಯಾಗಿ ಬಿಟ್ಬಿಡುವಂತಹದ್ದು ಅಥವಾ ಕರ್ಮ ಮಾಡುವಂತಹದ್ದು, ಯಾವುದು ಹೆಚ್ಚು ಒಳ್ಳೆಯದು ಅನ್ನೋದನ್ನ ಕೇಳ್ತಾನೆ. ಈಗ ನಾವು ನೋಡಿ, ಅಂದ್ರೆ ಶುಷ್ಕ ಅಥವಾ ಒಣ ಮಾನಸಿಕ ಊಹಾಪೋಹಗಳಿಂದ ಅದಕ್ಕಿಂತ ಭಕ್ತಿ ಒಣ ಅಂದ್ರೆ ಈಗ ನೀವು ತಿಳ್ಕೊಳ್ಬಹುದು, ನಾವು ಏನನ್ನೋ ಆಲೋಚನೆ ಮಾಡುವಂತಹದ್ದು, ನಮಗೆ ಇಷ್ಟ ಬಂದ ಹಾಗೆ ಅಥವಾ ಯಾರೋ ಹೇಳಿದ್ದು ಕೇಳ್ಕೊಂಡು ಏನೋ ಮಾಡ್ಕೊಂಡು ಆ ರೀತಿಯಾಗಿ ಏನೋ ಮಾಡ್ಕೊತಾ ಇರೋದಕ್ಕಿಂತ ಭಕ್ತಿ ಸೇವೆ, ಭಕ್ತಿಯನ್ನ ಮಾಡೋದು ಬಹಳ ಉತ್ತಮವಾದಂತಹದ್ದು. ಅದಕ್ಕಾಗಿ 2ನೇ ಅಧ್ಯಾಯದಲ್ಲಿ ಶ್ಲೋಕ 11ರಿಂದ 30ರವರೆಗೆ ಕೃಷ್ಣ ಆತ್ಮ, ನಾವೆಲ್ಲ ಆತ್ಮ, ಶರೀರ ಅಲ್ಲ, ಶರೀರನೇ ಬೇರೆ, ಆತ್ಮನೇ ಬೇರೆ ಅನ್ನುವಂಥದ್ದನ್ನು ಹೇಳ್ತಾನೆ. ಯಾಕೆಂದ್ರೆ ಈ ಶರೀರ ಅನ್ನುವಂತಹದ್ದು ನಮಗೆ ಹಿಂದಿನ ಜನ್ಮದ ಕರ್ಮ ಫಲಗಳ ಆಧಾರದ ಮೇಲೆ ಸಿಕ್ಕಿರುವಂತಹದ್ದು.
ಈ ಶರೀರ. ಆದರೆ ಈ ಶರೀರ ಶಾಶ್ವತವಾದಂಥದ್ದು, ಅದು ನಮಗೆ ಆ ಜ್ಞಾನ ನಮಗೆ ಇರುವುದಿಲ್ಲ. ಆದರೆ ಯಾರು ಇದನ್ನು ತಿಳ್ಕೊಳ್ತಾನೆ, ಈ ದೇಹ ಮತ್ತು ಆತ್ಮದ ವ್ಯತ್ಯಾಸವನ್ನು ಯಾರು ತಿಳ್ಕೊಳ್ತಾನೆ, ಅದರಿಂದ ಈ ದೇಹವು ಸಹಿತ ನಮ್ದಲ್ಲ, ನಮಗೆ ಸಿಕ್ಕಿದ್ದು ಈ ದೇಹ. ಅದರಿಂದ ಇದನ್ನ ಯಾರು ತಿಳ್ಕೊಳ್ತಾನೆ ಅದರ ಬಗ್ಗೆ ಅವನು ಭಗವಂತ ಹೇಳ್ತಾನೆ 2ನೇ ಅಧ್ಯಾಯದಲ್ಲಿ 11ರಿಂದ 30ರಲ್ಲಿ. ಆಮೇಲೆ 31ರಿಂದ 37ರ ಶ್ಲೋಕಗಳಲ್ಲಿ ಅವನು ಹೇಳ್ತಾನೆ, ನಿನಗೆ ವಿಧಿಸಿದ ಕರ್ತವ್ಯವನ್ನು ಮಾಡು. ಚಾತುರ್ವರ್ಣ್ಯದ ಬಗ್ಗೆ ಹೇಳ್ತಾ, ನೀನು ಕ್ಷತ್ರಿಯನಾದವನು, ನಿನಗೆ ವಿಧಿಸಿದ ಕರ್ತವ್ಯವನ್ನು ನೀನು ಮಾಡಬೇಕು ಅನ್ನೋದನ್ನ ಹೇಳ್ತಾನೆ. ಆಮೇಲೆ 42ರಿಂದ 45ರಲ್ಲಿ ಫಲಪ್ರದ ಚಟುವಟಿಕೆಗಳಿಂದ ಆತ್ಮ ಇಲ್ಲಿ ಐಹಿಕ ಪ್ರಪಂಚದಲ್ಲಿ ಬಂಧನಕ್ಕೆ ಒಳಗಾಗತ್ತೆ. ಫಲಪ್ರದ ಚಟುವಟಿಕೆಗಳು ಅಂದ್ರೆ ಸಕಾಮ ಕರ್ಮಗಳು, ಕರ್ಮಕಾಂಡ ಅಂತ ನಾವು ಅದನ್ನು ಕರಿತೇವೆ. ಫಲಗಳನ್ನ ಅಪೇಕ್ಷಿಸಿ ಮಾಡುವಂತಹ ಕೆಲಸ. ಸೊ 46ರಿಂದ 53 ಅವನು ಹೇಳ್ತಾನೆ, ಭಕ್ತಿ ಸೇವೆಯಿಂದ ನಾವು ಭಕ್ತಿಯನ್ನ ಮಾಡಿಕೊಂಡು ನಾವು ಮುಕ್ತಿಯನ್ನ ಪಡೆಯಬಹುದು ಅನ್ನುವ ಮಾತನ್ನ ಅವನು ಹೇಳ್ತಾನೆ. ಅಷ್ಟೇ ಅಲ್ಲ, 3ನೇ ಅಧ್ಯಾಯಕ್ಕೆ ಹೋದಾಗ ಅಲ್ಲಿ ಹೇಳ್ತಾನೆ, ಜ್ಞಾನದಲ್ಲಿರುವ ವ್ಯಕ್ತಿಗೆ ಕರ್ತವ್ಯವಿಲ್ಲ. ಯಾರು ಪರಿಪೂರ್ಣ ಜ್ಞಾನವನ್ನು ಹೊಂದಿರ್ತಾನೋ ಅವನಿಗೆ ಯಾವುದೇ ಕರ್ತವ್ಯವನ್ನು ಮಾಡಬೇಕು ಅನ್ನುವಂಥದ್ದಿಲ್ಲ. 4ನೇ ಅಧ್ಯಾಯದಲ್ಲಿ ಮತ್ತೆ ಹೇಳ್ತಾನೆ, ಯಜ್ಞದ ಕೆಲಸವು ಜ್ಞಾನದಲ್ಲಿ ಅಂತ್ಯಗೊಳ್ಳುತ್ತದೆ. ಯಾವುದೇ ಯಜ್ಞವನ್ನ ಮಾಡಿದರೂ ಅದು ನಿಜವಾಗಿ ಜ್ಞಾನದಲ್ಲಿ ಅಂತ್ಯಗೊಳ್ಳುತ್ತೆ, ಎಲ್ಲಾ ರೀತಿಯ ಯಜ್ಞಗಳು ಅಂತ ಹೇಳ್ತಾನೆ. ಸೊ ಈ ರೀತಿಯಾಗಿ ಅವನಿಗೆ ಮತ್ತೆ ಹೇಳ್ತಾನೆ ಹಿಂದಿನ ಅಧ್ಯಾಯದಲ್ಲಿ, 7 ದಿನ ಮತ್ತೆ ಯುದ್ಧ ಮಾಡು. ಆಗ ಅವನು ಕೇಳ್ತಾ ಇದ್ದಾನೆ, ಈಗ ಯಾವುದು ಉತ್ತಮ ಇದೆ ಎರಡರಲ್ಲಿ, ಕರ್ಮ ಸನ್ಯಾಸವೋ ಅಥವಾ ಜ್ಞಾನವೋ? ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ಶ್ರೀ ಭಗವಾನು ವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಹರೇ ಕೃಷ್ಣ ಮಾತಾಜಿ. ಅಮಿತಾ ಮಾತಾಜಿ. ದೇವೋತ್ತಮ ಪುರುಷನು ಹೀಗೆ ಉತ್ತರಿಸಿದನು, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡು ಮುಕ್ತಿ ಪಥಕ್ಕೆ ಕೊಂಡೊಯ್ಯುತ್ತವೆ. ಆದರೆ ಇವರೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಭಕ್ತಿ ಸೇವಾ ಕರ್ಮ ಅಂದ್ರೆ ಏನು? ಭಕ್ತಿಯಲ್ಲಿ ಇದ್ದು ಮಾಡುವಂತ ಭಗವಂತನ ಸೇವೆ, ಭಗವಂತನಿಗೋಸ್ಕರ ಮಾಡುವಂತಹ ಕೆಲಸ ಇದೆಯಲ್ಲ, ಅದು ಬಹಳ ಉತ್ತಮ. ಕರ್ಮ ಸನ್ಯಾಸ ಅಂದ್ರೆ ಕರ್ಮ ಏನೂ ಕೆಲಸ ಇಲ್ಲದೇನೆ ನಾವು ಅದನ್ನ ಮಾಡದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಹೇಳಿದ್ದಾನೆ ಭಗವಂತ. ಶರೀರ ಬೇಕಂದ್ರೆ ಆತ್ಮಕ್ಕೆ ಯಾವುದಾದ್ರೂ ಒಂದು ಕೆಲಸದಲ್ಲಿ ಕಾರ್ಯದಲ್ಲಿ ಅದು ನಿರತರಾಗಲೇಬೇಕು. ಅದರಿಂದ ಕರ್ಮ ಸನ್ಯಾಸ ಏನೂ ಮಾಡದೇ ಇರ್ಲಿಕ್ಕಂತೂ ಸಾಧ್ಯವೇ ಇಲ್ಲ. ಅದರಿಂದ ಏನನ್ನಾದ್ರೂ ಮಾಡೋದಕ್ಕಿಂತ ಭಕ್ತಿ ಸೇವೆ ಮಾಡೋದು ಉತ್ತಮ ಅಲ್ವಾ? ಬೇರೆ ಏನನ್ನಾದ್ರೂ ಮಾಡಿದ್ರೆ ಏನಾಗತ್ತೆ? ಕರ್ಮ ಕಾಂಡ ಆಗತ್ತೆ. ಅದರಿಂದ ನಾವು ಏನು ಅನುಭವಿಸ್ತೇವೆ? ದುಃಖ, ಸುಖ, ಐಹಿಕ ಪ್ರಪಂಚದ ಈ ಏನು 3 ಗುಣಗಳ ಆಧಾರದಲ್ಲಿ ನಾವು ಬಂಧನಕ್ಕೆ ಒಳಗಾಗಿ ಅನುಭವಿಸ್ಬೇಕಾಗುತ್ತೆ. ಅವನು ಭಗವದ್ಗೀತೆಯಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾನೆ, ಈ ಐಹಿಕ ಪ್ರಪಂಚ ಅನ್ನೋದು ದುಃಖಾಲಯ, ಅಶಾಶ್ವತ. ಇದು ಶಾಶ್ವತವಾದಂತಹದ್ದು ಅಲ್ಲ, ಇಲ್ಲಿ ಇರುವುದು ಸುಖವೂ ಅಲ್ಲ, ಇದು ಬರೀ ದುಃಖ ಇಲ್ಲಿ ಅನ್ನೋದನ್ನ ಅವನು ಕ್ಲಿಯರ್ ಆಗಿ ಹೇಳ್ತಾನೆ 15ನೇ ಅಧ್ಯಾಯದಲ್ಲಿ. ಸೊ ಆದ್ರಿಂದ ಇಲ್ಲಿ ಅವನು ಕೇಳ್ತಾ ಇದ್ದಾನೆ, ಯಾವುದನ್ನ ನಾವು ಮಾಡಬೇಕು ಅನ್ನುವಂಥದ್ದಕ್ಕೆ. ಈಗ ಒಂದು ಕಥೆಯನ್ನ ಹೇಳ್ತೇನೆ ನಿಮ್ಗೆ. ಈ ಭಕ್ತಿ ಸೇವಾ ಕರ್ಮಕ್ಕೂ ಅಥವಾ ಅಂದ್ರೆ ಈ ಏನು ಕರ್ಮಕಾಂಡಕ್ಕೂ ಅಥವಾ ಕರ್ಮ ಅಂದ್ರೆ ಒಳ್ಳೆಯ ಕೆಲಸಗಳನ್ನ ಮಾಡ್ತಾನೆ. ಈಗ ನೃಗ ಮಹಾರಾಜ ಅವನೇನ್ ಮಾಡ್ತಾನೆ? ಒಳ್ಳೆಯ ರಾಜ, ಕೆಲಸ ಮಾಡ್ತಾ ಇರ್ತಾನ, ರಾಜನಾಗಿ ಮಾಡ್ತಾ ಇರ್ತಾನೆ. ಆದ್ರೆ ಅವನಿಗೇನಂದ್ರೆ ನನಗೆ ಒಳ್ಳೇದಾಗಬೇಕು, ನನ್ನ ಮಕ್ಕಳಿಗೆ ಒಳ್ಳೇದಾಗಬೇಕು ಅನ್ನುವಂತಹ ಒಂದು ಭಾವನೆಯಲ್ಲಿ ಅವನು ಯಜ್ಞ ಮಾಡ್ತಾನೆ, ದಾನಗಳನ್ನು ಮಾಡ್ತಾನೆ. ಆದ್ರೆ ಗೃಹಸ್ಥರಾದವರು, ರಾಜರು, ಇವರು ಯಜ್ಞ, ಯಾಗ, ದಾನ, ತಪಸ್ಸು ಇವೆಲ್ಲ ಮಾಡಬೇಕು ಅನ್ನೋದನ್ನ ಭಗವದ್ಗೀತೆಯಲ್ಲಿ ಭಗವಂತನ ಆದ್ರೆ ಅವನು ಮಾಡ್ತಾ ಇರ್ತಾನೆ. ಆದ್ರೆ ಅವನ ಆ ಭಾವನೆ ಏನು? ಅವನು ನನಗೊಳ್ಳೇದಾಗಬೇಕು, ನನ್ನ ಮಕ್ಕಳಿಗೆ ಒಳ್ಳೇದಾಗಬೇಕು, ನನ್ನ ಕುಟುಂಬಕ್ಕೆ ಒಳ್ಳೇದಾಗಬೇಕು ಅನ್ನುವಂಥ ಆಸೆಯಲ್ಲಿ ಅವನು ಯಜ್ಞ ಯಾಗಗಳನ್ನ ಮಾಡ್ತಾ ಇದ್ದ. ಒಂದ್ಸಲ ಏನಾಗತ್ತೆ, ಒಂದಿನ ಒಂದು ಬ್ರಾಹ್ಮಣನಿಗೆ ಒಂದು ಹಸುವನ್ನ ದಾನವಾಗಿ ಕೊಡ್ತಾನೆ. ಆ ಬ್ರಾಹ್ಮಣ ಹಸುವನ್ನ ತೆಗೆದುಕೊಂಡು ಮನೆಗೆ ಹೋಗ್ತಾನೆ.
ದುರದೃಷ್ಟವಶಾತ್ ಆ ಹಸು ಆ ಮನೆಯಿಂದ ತಪ್ಪಿಸ್ಕೊಂಡು ಬಂದ್ಬಿಡತ್ತೆ ವಾಪಸ್ಸು ಅರಮನೆಗೆ. ಅವರು ಯಾರಿಗೂ ಗೊತ್ತಿರೋದಿಲ್ಲ ಇದು. ಅವರು ವಾಪಸ್ ಅರಮನೆಯ ಕೊಟ್ಟಿಗೆಯಲ್ಲಿ, ದನದ ಹಟ್ಟಿಯಲ್ಲಿ ಅಥವಾ ದೊಡ್ಡಿಯಲ್ಲಿ ಅದನ್ನು ಕಟ್ಟಿರ್ತಾರೆ. ಅವ್ರಿಗೆ ಗೊತ್ತಿಲ್ಲ ಎಲ್ಲಿಂದ ಯಾರು ಏನು ಅಂತ. ಅಷ್ಟೊಂದು ಸಿಕ್ಕಾಪಟ್ಟೆ ತುಂಬಾ ಜಾಸ್ತಿ ಹಸುಗಳಿರುವಾಗ ಯಾರಿಗೆ ಗೊತ್ತಾಗತ್ತೆ ಅದು. ಸೊ ಅವ್ರು ತಗೊಂಡೋಗಿ ಕಟ್ತಾರೆ. ಮರುದಿನ ಏನಾಗುತ್ತೆ, ಇನ್ನೊಂದ್ಸಲ ಏನಾಗುತ್ತೆ, ಇನ್ನೊಂದು ಬ್ರಾಹ್ಮಣನಿಗೆ ಅದೇ ಹಸುವನ್ನ ತಂದು ಅವನು ದಾನವನ್ನ ಕೊಡ್ತಾನೆ. ಆ ಬ್ರಾಹ್ಮಣ ಅದನ್ನ ಸ್ವೀಕಾರ ಮಾಡ. ಅಷ್ಟು ಹೊತ್ತಿಗೆ ನಿನ್ನೆಯ ದಿನ ಯಾರು ದಾನ ತೆಗೆದುಕೊಂಡು ಹೋಗಿದ್ದಾನೋ ಆ ಬ್ರಾಹ್ಮಣ ಬರ್ತಾನೆ. ಆ ಬ್ರಾಹ್ಮಣ ಬಂದು, ಈ ಹಸುವನ್ನ ನೀನು ನನಗೆ ದಾನವಾಗಿ ಕೊಟ್ಟಿದ್ದೀಯಾ, ಇದು ನನ್ನದು, ನೀನು ಮತ್ತೆ ಯಾರಿಗೂ ದಾನವಾಗಿ ಕೊಡ್ಲಿಕ್ಕೆ ಅದನ್ನ ಆಗೋದಿಲ್ಲ, ನನಗೆ ಬೇಕು. ಆದರೆ ಆ ಕ್ಷಣ ಅಷ್ಟೇ ದಾನವಾಗಿ ಸ್ವೀಕಾರ ಮಾಡಿದಂತ ಇನ್ನೊಂದು ಬ್ರಾಹ್ಮಣ ಹೇಳ್ತಾನೆ, ಇದನ್ನ ವಾಪಸ್ ಕೊಡ್ಲಿಕ್ಕೆ ಸಾಧ್ಯವಿಲ್ಲ, ಈಗಷ್ಟೇ ನಾನು ಅದನ್ನ ದಾನವಾಗಿ ಸ್ವೀಕಾರ ಮಾಡಿದ್ದೇನೆ, ಅದನ್ನ ನನಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ವಿಷಯ ಪ್ರಾಬ್ಲಮ್ ಏನಂದ್ರೆ, ಇಲ್ಲಿ ನೃಗ ಮಹಾರಾಜ ಒಳ್ಳೆ ಕೆಲಸವನ್ನ ಮಾಡಿದಾನೆ, ಪುಣ್ಯ ಬರ್ಬೋದು ಅವನಿಗೆ, ದಾನ ಮಾಡಿದಾನೆ ಅನ್ನುವಂತ. ಆದ್ರೆ ಅವನು ಶುದ್ಧ ಭಕ್ತಿಯಿಂದ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಂಡು ದಾನ ಮಾಡ್ತಾ ಇಲ್ಲ. ಅವನ ಮನಸ್ಸಲ್ಲಿ ಏನಿದೆ? ಹರೇ ಕೃಷ್ಣ. ನಾನು ದಾನ ಮಾಡ್ತಾ ಇದ್ದೀನಿ ಅನ್ನೋದು ಮತ್ತೆ ಸ್ವಾರ್ಥ ಇದೆ. ಸ್ವಾರ್ಥ ಇದೆ ಅಲ್ಲಿ ಭಗವಂತ ಇಲ್ಲ. ಅಂದ್ರೆ ಆ ಒಂದು ಶುದ್ಧ ಭಕ್ತಿ ಭಗವಂತನಲ್ಲಿ, ನಾನು ಭಗವಂತ ನಿನಗೋಸ್ಕರ ಮಾಡ್ತಾ ಇದ್ದೇನೆ. ಈಗ ಯಜ್ಞ ಯಾಗ ತಪಸ್ಸುಗಳನ್ನೆಲ್ಲ ಮಾಡಬೇಕು, ಆದ್ರೆ ಯಾಕೆ ಮಾಡ್ಬೇಕು? ಅದನ್ನ ಒಂದು ಭಗವಂತನ ಸುಪ್ರೀತಿಗಾಗಿ ಮಾಡಬೇಕು. ಭಗವಂತ ಅದರಿಂದ ಖುಷಿ ಆಗ್ಬೇಕು, ಅವನ ದೃಷ್ಟಿ ನಮ್ಮ ಮೇಲೆ, ಅವನ ಕರುಣೆ ನಮ್ಮ ಮೇಲೆ ಸಿಗ್ಬೇಕು, ಅದು ಕೊಡ್ತಾನೆ ಅವನು. ಅಂದ್ರೆ ಅದು ಆ ಸ್ವಾರ್ಥನೂ, ಅಂದ್ರೆ ಶುದ್ಧ ಭಕ್ತನು ಯಾರಿರ್ತಾನೋ ಅವನಿಗೆ ಅದೂ ಇರುವುದಿಲ್ಲ. ಅಂದ್ರೆ ನನಗೆ ಮೋಕ್ಷ ಬೇಕು ಅನ್ನುವಂಥದ್ದು ಇಲ್ಲ ಅವನಿಗೆ. ಒಂದೇ ಒಂದು ಆಸೆ, ಇದು ಅಂದ್ರೆ ಏನು, ಭಗವಂತನ ಸೇವೆ ನಾನು ಮಾಡಬೇಕು ಅನ್ನುವಂಥದ್ದು. ಅದರಿಂದ ಇದನ್ನು ಅವನು ಅದೇ ನೃಗ ಮಹಾರಾಜ ಭಗವಂತನ ಸೇವೆ ಅಂತ ಮಾಡಿದ್ದಿದ್ರೆ ಅವನಿಗೆ ಏನಾಗ್ತದೆ, ಈಗ ಅವನು ಆ ಕರ್ಮ ಬಂಧನಕ್ಕೆ ಸಿಕ್ಕಿ ಅವನಿಗೆ ಆ ದೇಹತ್ಯಾಗ ಆದ್ಮೇಲೆ ಅವನೇನ್ ಮಾಡ್ತಾನೆ, ಒಂದು ದೊಡ್ಡ ರಾಕ್ಷಸ ಹಲ್ಲಿಯ ತರ ಆಗಿ ಒಂದು ನೀರಿಲ್ಲದ ಬಾವಿಯಲ್ಲಿ ಬಿದ್ಕೊಂಡಿರ್ತಾನೆ. ಈ ಕೃಷ್ಣನ ಮಗ ಸಾಂಬ ಮತ್ತೆ ಅವನ ಗೆಳೆಯರು ಹೀಗೆ ಅರಣ್ಯದಲ್ಲಿ ಹೋಗುವಾಗ ಈ ಹಲ್ಲಿಯ ರೋದನ ಕೇಳಿಸತ್ತೆ ಅವರಿಗೆ. ಈ ಹಲ್ಲಿಯ ರೋದನವನ್ನ ಕೇಳಿ ಅವರು ಬರ್ತಾರೆ, ಹಲ್ಲಿಗೆನ್ನ ಹೇಗಾದ್ರೂ ಮಾಡಿ ಅಲ್ಲಿಂದ ಪಾರ್ ಮಾಡ್ಬೇಕು ಅಂತ. ಆದ್ರೆ ಆ ಬೃಹದಾಕಾರ ಅದರ ಆ ಇದಕ್ಕೆ ವಜ್ಜನಕ್ಕೆ ಅಥವಾ ಕಿಲೋ ವೇಟಿಗೆ ಅದನ್ನ ಅವ್ರ ಹತ್ರ ಪಾರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಬಂದು ಕೃಷ್ಣನಿಗೆ ಹೇಳ್ತಾರೆ, ಕೃಷ್ಣ ಹೀಗೆ ಅಲ್ಲೊಂದು ಹಲ್ಲಿ ಇದೆ ಅಂತ. ಕೃಷ್ಣ ಬರ್ತಾನೆ, ಅವನಿಗೆ ಗೊತ್ತಾಗತ್ತೆ, ಕೃಷ್ಣನಿಗೆ ಯಾವ್ದು ಗೊತ್ತಿಲ್ಲದೆ ಇರೋದಿದೆ, ಅವನಿಗೆ ಎಲ್ಲವೂ ಗೊತ್ತಿದೆ. ಆದ್ರೆ ನೃಗನ ಕರ್ಮಫಲದ ಅವನು ಏನು ಅನುಭವಿಸ್ತಾ ಇದ್ದಾನೆ ಅದರ ಅಂತ್ಯದ ಕಾಲ ಬಂದಿತ್ತು. ಅದರಿಂದ ಕೃಷ್ಣ ಬಂದು ಆ ನೃಗನನ್ನ ಸ್ಪರ್ಶ ಮಾಡ್ತಾನೆ ಕೈಯಿಂದ. ಕೂಡಲೇ ಅವನು ನೃಗ ದೇವತೆಯ ಸ್ವರೂಪವನ್ನು ತಾಳ್ತಾನೆ. ಆ ರೀತಿಯಾಗಿ ಅವನಿಗೆ ಬಿಡುಗಡೆಯನ್ನ ಭಗವಂತ ಕರುಣಿಸ್ತಾನೆ ಅಲ್ಲಿ. ಸೊ ಇದು ವ್ಯತ್ಯಾಸ. ಕರ್ಮ ಅಂದ್ರೆ ಸಕಾಮ ಕರ್ಮಕ್ಕೂ ಅಕರ್ಮಕ್ಕೂ, ಅಥವಾ ಹೇಗೆ ಅವನು ತನ್ನ ಸ್ವಾರ್ಥ ಅಲ್ಲದೆ ರೀತಿಯಲ್ಲಿ ನಾವು ನಮ್ಮ ಕರ್ತವ್ಯ ಅಂತ ಮಾಡಬೇಕು. ಈಗ ಕರ್ತವ್ಯ ಅಂತ ನಾನು ಯಜ್ಞ ಮಾಡ್ತೇನೆ, ಕರ್ತವ್ಯ ಅಂತ ನಾನು ದಾನ ಮಾಡ್ತೇನೆ, ಕರ್ತವ್ಯ ಅಂತ ನಾನು ಭಗವಂತನ ಸೇವೆ ಮಾಡ್ತೇನೆ, ಬೇರೆ ಏನೂ ಇದಿಲ್ಲ ಅದರಲ್ಲಿ, ನಾನು ಮಾಡ್ಲೇಬೇಕು ಅದನ್ನ. ಕರ್ತವ್ಯ ಅಂದ್ರೆ ಮಾಡ್ಲೇಬೇಕಲ್ವಾ, ಅದರಲ್ಲಿ ಬೇರೆ ಆಪ್ಷನ್ ಇಲ್ಲ. ಆ ರೀತಿಯಾಗಿ ಕರ್ತವ್ಯ ಅಂದ್ರೆ ಅದು ಮಾಡ್ಲೇಬೇಕು, ಯಾವುದೇ ಕಾರಣಕ್ಕೂ ಕಾರಣ ಅಂದ್ರೆ ಅದನ್ನ ಮಾಡದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ನಾವು ಅದನ್ನ ಮಾಡಬೇಕು ಅನ್ನುವಂಥದ್ದು, ಅದನ್ನ ಭಗವಂತನ ಸೇವೆಗಾಗಿ ನಾವು ಮಾಡಬೇಕು ಅನ್ನುವಂಥದ್ದು. ಸೊ ಇದು ಕರ್ಮ ಮಾಡುವಂಥದ್ದು. ಕರ್ಮ ಸನ್ಯಾಸ ಅಲ್ಲ, ಬಿಡುಗಡೆ ಅಂದ್ರೆ ಎಲ್ಲ ಕರ್ಮವನ್ನ ಬಿಡಬಾರದು ಅನ್ನುವಂಥ. ಅದೇ ರೀತಿಯಾಗಿ ಭರತ ಮಹಾರಾಜನ ಉದಾಹರಣೆಯನ್ನು ಕೊಟ್ವಿ. ಅವನು ರಾಜ್ಯವನ್ನ ಆಳ್ತಾ ಇದ್ದ, ಆದ್ರೆ ಅವನು ಅದನ್ನೇ ಮಾಡ್ಕೊಂಡು ಕರ್ಮ ಅಂದ್ರೆ ಅವನು ಯಾವುದೇ ಒಂದು ಭಗವಂತನ ಸೇವೆ ಅಂತ ಅದನ್ನೇ ಮಾಡ್ಕೊಂಡು ಅವನು ಹೋದ್ರೂ ಅವನಿಗೆ ಮೋಕ್ಷ ಸಿಗ್ತಿದ್ದು. ಆದ್ರೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಬಂಧನಕ್ಕೆ ಒಳಗಾಗ್ತಾನೆ, ಆ ಜಿಂಕೆ ಮರಿಯ ಬಂಧನಕ್ಕೆ ಒಳಗಾಗ್ತಾನೆ. ಸೊ ಇಲ್ಲಿ ಪ್ರಾಪಂಚಿಕತೆಯ ಬುದ್ಧಿಯ ಹರಿ ಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಅಶೋಕ್ ಪ್ರಭುಜಿ.
ಹರೇ ಕೃಷ್ಣ. ಮುಕ್ತಿಯನ್ನು ಸಾಧಿಸಲು ಕಾತರರಾಗಿರುವ ವ್ಯಕ್ತಿಗಳು ದೇವೋತ್ತಮ ಪರಮ ಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಐಹಿಕವೆಂದು ಭಾವಿಸಿ ತ್ಯಜಿಸಿದರೆ ಅವರ ತ್ಯಾಗವನ್ನು ಅಪೂರ್ಣ ಎಂದು ಹೇಳಲಾಗುತ್ತದೆ. ಸೊ ಭಗವಂತನಿಗೆ ಸಂಬಂಧಿಸಿದ ಯಾವುದೇ ಇದನ್ನು, ಉದಾಹರಣೆಗೆ ಈಗ ಒಂದು ಚಿಕ್ಕದಾಗಿ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಕೆಲವರು ಉಪವಾಸ ಮಾಡ್ತೇನೆ ಅಂತಾರೆ, ಅಥವಾ ಕೆಲವರು ಅಂದ್ರೆ ನಾನು ಭಗವಂತನ ಪ್ರಸಾದ ಸ್ವೀಕಾರ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಆಗೊತ್ತು ಆದರೆ ಭಗವಂತನ ಪ್ರಸಾದ ಸ್ವೀಕಾರ ಮಾಡದೆ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ನಾವು ಅದನ್ನ ಸ್ವೀಕಾರ ಮಾಡಬೇಕು. ಈಗ ಕೆಲವರು ಏಕಾದಶಿ ಅಂತ ನಿರ್ಜಲ ಉಪವಾಸವನ್ನ ಮಾಡ್ತಾ ಇರ್ತಾರೆ, ಅವತ್ತೇನು ತಗೊಳ್ಳೋದಿಲ್ಲ, ಆದರೆ ಆ ಪ್ರಸಾದವನ್ನು ಅವರು ಮುಂದಿನ ದಿನ ತಗೊಳ್ಬಹುದು. ಆದರೆ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಆದರೆ ಯಾವುದೇ ವಸ್ತುವನ್ನು ನಾವು ಭಗವಂತನಿಗೋಸ್ಕರ ಉಪಯೋಗಿಸಿದಾಗ ಅದು ಐಹಿಕ ಆಗುವುದಿಲ್ಲ. ಉದಾಹರಣೆಗೆ ನೀವು ಕೇಳಬಹುದು, ಈಗ ಕೆಲವರು ಭಗವಂತನ ಸೇವೆಯಲ್ಲಿ ಇರ್ತಾರೆ, ಕಾರನ್ನು ಉಪಯೋಗಿಸ್ತಾರೆ, ಲ್ಯಾಪ್ಟಾಪ್ ಅನ್ನು ಉಪಯೋಗಿಸ್ತೇವೆ ನಾವು, ಇಂಟರ್ನೆಟ್ ಇದೆಲ್ಲನೂ ಉಪಯೋಗಿಸ್ತೇವೆ. ಇದೆಲ್ಲ ಐಹಿಕ ಅಥವಾ ಭೌತಿಕ ಇರಬಹುದು. ಆದರೆ ಭಗವಂತನ ಸೇವೆಗಾಗಿ ಈಗ ನಾವು ಭಗವದ್ಗೀತೆಯ ಸಂದೇಶವನ್ನ ಕಳಿಸ್ಲಿಕ್ಕೋಸ್ಕರ ಇಂಟರ್ನೆಟ್, ಝೂಮ್ ಇದನ್ನೆಲ್ಲ ಉಪಯೋಗಿಸ್ತಾ ಇದ್ದೇವೆ. ಯಾಕೋಸ್ಕರ ಇದು? ಯಾಕೆಂದ್ರೆ ಈ ಭಗವದ್ಗೀತೆಯ ಸಂದೇಶ, ಭಗವಂತನ ಸಂದೇಶವನ್ನ ಎಲ್ಲರಿಗೂ ತಲುಪಿಸಬೇಕು ಅನ್ನುವಂಥ ಒಂದೇ ಕಾರಣದಿಂದ ಇದನ್ನು ಉಪಯೋಗಿಸೋದ್ರಿಂದ ಇದು ಒಂದು ಐಹಿಕವಾಗಿ ಆಗೋದಿಲ್ಲ. ಆದರೆ ಯಾವುದೇ ಆಗಲಿ ಭಗವಂತನಿಗೆ ಸಂಬಂಧಿಸಿದ ಇದನ್ನು ನಾವು ಐಹಿಕ ಅಂತ ಬಿಡಬಾರದು ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾನೆ. ಅಷ್ಟೇ ಅಲ್ವಾ? ಯಾಕೆ ಅಂದರೆ ಪ್ರತಿಯೊಂದು ನಾವು ಒಂದು ಅರ್ಥ ಮಾಡ್ಕೊಳ್ಬೇಕೇನೆಂದ್ರೆ, ಈ ಸೃಷ್ಟಿಯಲ್ಲಿ ಇರುವಂತಹದ್ದು ಪ್ರತಿಯೊಂದು ಯಾರಿಗೆ ಸೇರಿದ್ದು? ಯಾರಿಗೆ ಸೇರಿದ್ದು? ಭಗವಂತನಿಗೆ. ಪ್ರತಿಯೊಂದು ಭಗವಂತನಿಗೆ ಸೇರಿದ್ದು, ನನಗೆ ಸೇರಿದ್ದು ಯಾವುದೂ ಇಲ್ಲ. ಆದರೆ ನಾವಿಲ್ಲೇನು ತಪ್ಪು ಗ್ರಹಿಕೆಯಿಂದ ಇದರ ಯಾವುದಕ್ಕೆ ಇದು ಮಾಯೆಗೆ ಒಳಗಾಗಿ ನಾವಿಲ್ಲೇನ್ ಮಾಡ್ತಾ ಇದ್ದೀವಿ, ಎಲ್ಲ ನಾನೇ, ಎಲ್ಲ ನಂದು ಅನ್ನೋ ತರ ನಾವು ಬದುಕ್ತಾ ಇದ್ದೀವಿ. ಅದು ಆಗಬಾರ್ದು. ಅದರಿಂದ ನಾನೇ ಒಡೆಯ ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಇದೆಯಲ್ಲ, ಅದು ಹೋಗ್ಬೇಕು ಅನ್ನುವಂಥದ್ದನ್ನ ನಾವು ಇಲ್ಲಿಂದ ಅರ್ಥ ಮಾಡಿಕೊಳ್ಬಹುದು. ಎಲ್ಲವೂ ಭಗವಂತನಿಗೆ ಸೇರಿದ್ದು ಅಂತ ಯಾವಾಗ ನಮಗೆ ಆ ಅರಿವು ಬರುತ್ತೆ, ಅವನು ಯಾವಾಗಲೂ ತ್ಯಾಗದಲ್ಲಿ, ಅಂದ್ರೆ ಅವನಿಗೆ ಎಲ್ಲವೂ ಭಗವಂತನಿಗೆ ಸೇರಿದಾದ್ಮೇಲೆ ಅವನಿಗೆ ತ್ಯಾಗ ಮಾಡೋದು ಏನಿದೆ? ಅಂತಹ ಭಾವನೆ ನಮ್ಮಲ್ಲಿದ್ದಾಗ ನಾವು ಯಾವುದನ್ನ ತ್ಯಾಗ ಮಾಡೋದಿದೆ? ಯಾವುದನ್ನು ತ್ಯಾಗ ಮಾಡೋದು ಇಲ್ವೇ ಇಲ್ಲ ಅಲ್ವಾ? ತ್ಯಾಗ ಮಾಡ್ಲಿಕ್ಕೆ ಏನಿದೆ ಅಂತ ಬೇಕು? ಯಾವುದು ನಂದಲ್ಲ ಅಂತ ನಾವು ತಿಳ್ಕೊಂಡ್ಮೇಲೆ ತ್ಯಾಗ ಮಾಡೋದಂಥದ್ದು ಎಲ್ಲಿದೆ? ಅದರಿಂದ ಎಲ್ಲವನ್ನೂ ನಂದಲ್ಲ ಅದು ಅಂತ ನಾವು ಇದು ಮಾಡುವಾಗ ಕರ್ತವ್ಯವನ್ನಷ್ಟೇ ಮಾಡುವಂತಹದ್ದು ಮತ್ತು ಫಲಗಳನ್ನ ತ್ಯಜಿಸುವಂತಹದ್ದು, ಫಲಗಳನ್ನ ನಾವು ಬಯಸುವಂತಹದ್ದು ಅಲ್ಲ ಅನ್ನೋದು. ಅವನು ಫಲ ಕೊಡುವವನು, ಅವನು ಕರ್ಮ ಮಾಡುವುದು ಮಾತ್ರ ನಮ್ಮ ಕೆಲಸ, ಅದು ಅಕರ್ಮ. ಎಸ್ಪೆಷಲಿ ಅವನಿಗೋಸ್ಕರ ನಾವು ಮಾಡುವಂತಹದ್ದು. ಅಂತಹ ಒಂದು ಪ್ರಜ್ಞೆ ನಮ್ಮಲ್ಲಿ ಇರಬೇಕು ಅನ್ನುವಂಥದ್ದು. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ. ಕರ್ಮ ಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಮಹಾಬಾಹುವಾದ ಅರ್ಜುನನೇ, ದ್ವಂದ್ವಗಳಿಂದ ಮುಕ್ತನಾದ ಇಂತಹ ಮನುಷ್ಯನನ್ನು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಕರ್ಮ ಫಲದಲ್ಲಿ ಈಗ ಕರ್ಮ ಮಾಡ್ತೇವೆ ಅಲ್ವಾ? ನೀವೆಲ್ಲ ಬಂದು ಭಗವದ್ಗೀತೆಯ ಈ ಕ್ಲಾಸ್ನಲ್ಲಿ ಅಟೆಂಡ್ ಆಗ್ತಾ ಇದ್ದೀರಾ. ಈಗ ನೀವು ಮಾಡ್ತಾ ಇದ್ದೀರಾ, ಇದೊಂದು ಕರ್ಮ, ಬಂದು ಕೇಳಿಸ್ಕೊಳ್ತಾ ಇದ್ದೀರಾ. ಆದರೆ ಈ ಕರ್ಮದ ಫಲ, ಅದರಿಂದ ನಿಮ್ಗೇನು ಫಲ ಸಿಗತ್ತೆ, ಅದರಲ್ಲಿ ಅಪೇಕ್ಷೆ ಅಥವಾ ತಿರಸ್ಕಾರ ಇಲ್ಲದಿರುವಂಥವನು, ಅವನನ್ನ ಭಗವಂತ ಹೇಳ್ತಾ ಇದ್ದಾನೆ ನಿತ್ಯ ಸನ್ಯಾಸಿ. ಸನ್ಯಾಸ ಅಂದ್ರೆ ಏನು? ಕರ್ಮ ಫಲಗಳನ್ನ ತ್ಯಜಿಸುವುದೇ. ಅಂದ್ರೆ ಅದನ್ನ ಅವನನ್ನ ನಿತ್ಯ ಸನ್ಯಾಸಿ ಅಂತ ಹೇಳ್ತಾನೆ. ಅಂದ್ರೆ ಕರ್ಮ ಮಾಡಬೇಕು, ಆದ್ರೆ ಕರ್ತವ್ಯ ಅಂತ ಮಾಡಬೇಕು, ಫಲಗಳನ್ನ ಅಪೇಕ್ಷಿಸಬಾರದು. ಅದರಿಂದ ದ್ವಂದ್ವಗಳಿಂದ, ಈ ರೀತಿಯಾದಂತಹ ದ್ವಂದ್ವಗಳಿಂದ ಯಾರು ಮುಕ್ತನಾಗಿರ್ತಾನೆ ಅಂತಹವನು
ಸುಲಭವಾಗಿ ಐಹಿಕ ಬಂಧನದಿಂದ ಅವನು ಪಾರಾಗ್ತಾನೆ ಮತ್ತು ಸಂಪೂರ್ಣವಾಗಿ ಅವನು ಬಿಡುಗಡೆಯನ್ನು ಹೊಂದ್ತಾನೆ ಅನ್ನೋ ಮಾತನ್ನ ಹೇಳ್ತಾನೆ. ಸೊ ನಿಮಗೆ ಒಂದು ಕತೆ ಇಲ್ಲಿ ಬರುತ್ತೆ. ಇವರ ಹೆಸರು ಹರಿದಾಸ್ ಠಾಕೂರ್. ಹರಿದಾಸ್ ಠಾಕೂರ್ ಚೈತನ್ಯ ಮಹಾಪ್ರಭುಗಳ ಶಿಷ್ಯರು. 500 ವರ್ಷಗಳ ಹಿಂದೆ ಅವತಾರ ಮಾಡಿರುವಂತಹ ಶ್ರೀಕೃಷ್ಣನ ರಹಸ್ಯ ಅವತಾರ ಅವರು ಚೈತನ್ಯ ಮಹಾಪ್ರಭುಗಳು. ನವದ್ವೀಪ ಧಾಮ, ಬಂಗಾಳ, ಪಶ್ಚಿಮ ಬಂಗಾಳದಲ್ಲಿ. ಸೊ ಈ ಹರಿದಾಸ್ ಠಾಕೂರ್ ಮುಸ್ಲಿಂ ಕುಟುಂಬದಲ್ಲಿ ಬಂದವರು. ಆದರೆ ಹರಿನಾಮದ ಆಕರ್ಷಣೆಗೆ ಬಂದು ಅವರ ಹತ್ರ ಚೈತನ್ಯ ಮಹಾಪ್ರಭುಗಳ ಹತ್ರ ದೀಕ್ಷೆ ತಗೊಳ್ತಾರೆ. ಮತ್ತೆ ಪ್ರತಿನಿತ್ಯ 3 ಲಕ್ಷ ಹರಿನಾಮ ಸ್ಮರಣೆಯನ್ನ ಮಾಡ್ತಾ ಇದ್ರು. ಎಷ್ಟು? 3 ಲಕ್ಷ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಸೊ ಅವರು ಆ 3 ಲಕ್ಷ ರಾತ್ರಿಡೀ ಮಾಡ್ತಾ ಇದ್ರು ಹರಿನಾಮ ಸ್ಮರಣೆಯನ್ನ. ಅವರಿಗೆ ಆ ರೀತಿಯಾಗಿ ಅವರ ಇದನ್ನ ನೋಡಿ, ಅಷ್ಟು ಡೆಡಿಕೇಶನ್ ನೋಡಿ ಚೈತನ್ಯ ಮಹಾಪ್ರಭುಗಳು ಅವರಿಗೆ ನಾಮದಾಸ್ ಅಂತ ಒಂದು ಬಿರುದನ್ನ ಕೊಡ್ತಾರೆ. ಅಂದ್ರೆ ನಾಮಕ್ಕೆ ಶರಣಾದವನು ಅಂತ, ಹರಿನಾಮಕ್ಕೆ ಶರಣಾದವನು ಅಂತ. ಆದ್ರೆ ಕೆಲವು ಪಂಡಿತರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಬರುತ್ತೆ. ಅವರು ನಮ್ಮ ಧರ್ಮದವರಲ್ಲ, ಬೇರೆ ಧರ್ಮದವರು ಆಗಿಯೂ ಪ್ರಭುಗಳು ಈ ತರ ಮಾಡಿದ್ದಾರೆ, ಅವರಿಗೆ ಏನಾದ್ರೂ ಒಂದು ಮಾಡಿ ಕೆಟ್ಟ ಹೆಸರು ತರಬೇಕು ಅಂತ ಏನ್ ಮಾಡ್ತಾರೆ, ಆ ನಗರದ ಒಂದು ಸುಂದರ ವೇಶ್ಯೆಗೆ ಹೇಳ್ತಾರೆ, ನೀನು ಹೋಗು, ಅವರನ್ನ ನಿನ್ ಜೊತೆ ಸಂಘ ಮಾಡ್ಲಿಕ್ಕೆ ಉತ್ತೇಜಿಸು, ಹೆಸರು ಹಾಳು ಮಾಡ್ಬೇಕು ಅನ್ನೋದಕ್ಕೋಸ್ಕರ. ಆದ್ರೆ ಅವರು ಯಾವಾಗಲೂ ಹರಿನಾಮದಲ್ಲಿ ಇರುವುದರಿಂದ ಅವಳು ಹೋಗ್ತಾಳೆ ಅವ್ರ ಮನೆಗೆ. ಅವಳು ರಾತ್ರಿ ಹೋಗ್ತಾಳೆ, ಅಲ್ಲಿ ಹೋಗಿ ಹೇಳ್ತಾಳೆ, ಇಲ್ಲ ನಾನು ನಿಮ್ಮ ಸಂಘ ಮಾಡ್ಲಿಕ್ಕೆ ಬಂದಿದ್ದೇನೆ. ಆಗ ಅವ್ರೇನು ಹೇಳ್ತಾರೆ ಅಂದ್ರೆ, ಸರಿ ನೀನು ಕಾಯಿ, ನೀನು ವೇಟ್ ಮಾಡು, ನಾನು ಹರಿನಾಮ, ನಂದು 3 ಲಕ್ಷ ಈ ಹರಿನಾಮ ಸ್ಮರಣೆ ಇದೆಯಲ್ಲ ಅದನ್ನ ಮುಗಿಸ್ಕೊಂಡು ನಿನ್ನ ಆಸೆ ಏನಿದೆ ಅದನ್ನು ಈಡೇರಿಸ್ತೇನೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಅವರು ಹರಿನಾಮ ಸ್ಮರಣೆಯನ್ನ ಮಾಡ್ತಾರೆ. ಆದ್ರೆ ಆ ಹರಿನಾಮ ಸ್ಮರಣೆ 3 ಲಕ್ಷ ಹರಿನಾಮ ಸ್ಮರಣೆ ಮುಗಿಬೇಕಲ್ಲ. ಇಡೀ ರಾತ್ರಿ ಆದ್ರೂ ಬೆಳಗಾದ್ರೂ ಹರಿನಾಮ ಸ್ಮರಣೆ ಮುಗಿಯುವುದಿಲ್ಲ. ಇವಳೇನ್ ಮಾಡ್ತಾಳೆ, ಇನ್ನು ಕಾಯ್ಲಿಕ್ಕೆ ಆಗೋದಿಲ್ಲ ಅವಳಿಗೆ. ಆಯ್ತು ನಾನು ಮತ್ತೆ ಬರ್ತೇನೆ, ರಾತ್ರಿ ಬರ್ತೇನೆ ಅಂತ ಹೇಳಿ ಮತ್ತೆ ಅವಳು ಹೋಗ್ತಾಳೆ. ಮತ್ತೆ ಅವಳು ಬರ್ತಾಳೆ ಮರುದಿನ ಸಾಯಂಕಾಲ, ಅದನ್ನೇ ಹೇಳ್ತಾಳೆ. ಅವರು ಅದನ್ನೇ ಹೇಳ್ತಾರೆ, ಈಗ ನಾನು ಜಪ ಮಾಡಬೇಕು, ಜಪ ಮುಗಿದ ಮೇಲೆ ನಿನ್ನ ಆಸೆ ಈಡೇರಿಸ್ತೇನೆ ಅಂತ. 3 ದಿವಸ 4 ದಿವಸ ಈ ತರ ಮಾಡ್ತಾಳೆ ಅವಳು. ಆದರೆ ಆ ಹರಿನಾಮ ಸ್ಮರಣೆಯ ಶಕ್ತಿ ಎಷ್ಟಿದೆ ಅಂದ್ರೆ ಅವಳು ಮಾರ್ಪಾಡಾಗ್ತಾಳೆ, ಅವಳ ಮನಸ್ಸು ಬದಲಾವಣೆ ಆಗತ್ತೆ. ಅವಳು ತಾನು ಮಾಡುತ್ತಿರುವ ಕೆಲಸದ ಮೇಲೆ ಅವಳಿಗೆ ಒಂಥರ ಜಿಗುಪ್ಸೆ ಬರುತ್ತೆ. ಸೊ ಅವಳು ಹರಿನಾಮ ದೀಕ್ಷೆಯನ್ನು ತೆಗೆದುಕೊಳ್ತಾಳೆ. ಅವಳು ಪೂರ್ತಿಯಾಗಿ ಹರಿನಾಮ ಸ್ಮರಣೆಯನ್ನು ಅವಳು ಮಾಡ್ತಾಳೆ, ಶಿಷ್ಯಳಾಗ್ತಾಳೆ. ಸೊ ಇದು ಅಂದ್ರೆ ಯಾರಿಗೆ ಕರ್ಮಫಲದ ಇದರಲ್ಲಿ ಯಾವುದೇ ಅಪೇಕ್ಷೆ ಇರುವುದಿಲ್ಲ ಅಥವಾ ತಿರಸ್ಕಾರವೂ ಇರುವುದಿಲ್ಲ ಅನ್ನೋದಕ್ಕೆ, ಯಾರು ಪೂರ್ತಿಯಾಗಿ ಭಗವಂತನಲ್ಲಿ ಮನಸ್ಸನ್ನು ಇಟ್ಟಿರ್ತಾನೆ, ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾನೆ, ಭಗವಂತನ ಪ್ರಜ್ಞೆಯಲ್ಲಿ ಇರ್ತಾನೆ, ಅವನಿಗೆ ಇದು ಯಾವುದರ ಅಂದ್ರೆ ಅದು ತಿರಸ್ಕಾರ ಅಥವಾ ಅಪೇಕ್ಷೆ ಎರಡೂ ಇರುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೋದು. ಯೋಗ ಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ ಬೇಗ ಬೇಗ? ಹರೇ ಕೃಷ್ಣ ಪ್ರಭು. ಅಶೋಕ್ ಪ್ರಭುಜಿ. ಹರೇ ಕೃಷ್ಣ. ಯಾರು ಭಕ್ತಿಯಿಂದ ಕರ್ಮವನ್ನು ಮಾಡುವನೋ, ಶುದ್ಧ ಆತ್ಮನು ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನೋ, ಅವನು ಎಲ್ಲರಿಗೂ ಪ್ರಿಯನಾದವನು ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾದವರು. ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಯಾರು ಭಕ್ತಿಯಿಂದ ಕರ್ಮ ಮಾಡ್ತಾನೆ ಅಂದ್ರೆ ಇಲ್ಲಿ ಫಲಗಳ ಅಪೇಕ್ಷೆ ಇಲ್ಲದೆ ಇರುವನು ಶುದ್ಧ ಆತ್ಮ. ಶುದ್ಧ ಆತ್ಮ ಅಂದ್ರೆ ಅವನು ಪರಿಶುದ್ಧನಾಗಿ ಆತ್ಮದ ಸ್ಥಿತಿಯಲ್ಲಿ ಇರ್ತಾನೆ, ಅವನು ಬಂಧನಕ್ಕೆ ಸಿಕ್ಕಿಕೊಳ್ಳುವುದಿಲ್ಲ. ಮನಸ್ಸನ್ನು ಇಂದ್ರಿಯಗಳನ್ನು ಅವನು ನಿಯಂತ್ರಿಸ್ತಾನೆ, ಬಹಳ ಮುಖ್ಯ. ಮನಸ್ಸನ್ನ ಮತ್ತೆ ಇಂದ್ರಿಯಗಳನ್ನು ಇಂದ್ರಿಯ ಮನಸ್ಸನ್ನು ಮತ್ತೆ ನಾವು ಇಂದ್ರಿಯಗಳನ್ನು ನಿಯಂತ್ರಿಸದಿದ್ರೆ
ಏನಾಗತ್ತೆ ಅನ್ನೋದನ್ನು ನಾವು ನೋಡೋಣ. ಆದರೆ ಅಂಥವನು ಎಲ್ಲರಿಗೂ ಪ್ರಿಯನಾದವನು ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾಗ್ತಾರೆ. ಈ ರೀತಿಯಾಗಿ ಯಾರಾದರೂ ಇದ್ರೆ ನೋಡಿ ನೀವು ಅಲ್ವಾ, ನಮ್ಗೆ ಅವ್ರ ಮೇಲೆ ದ್ವೇಷ ಬರುತ್ತಾ? ಇಂದ್ರಿಯಗಳನ್ನ ನಿಗ್ರಹಿಸಿ ಶುದ್ಧರಾಗಿರ್ತಾರೆ, ಪರಿಶುದ್ಧರಾಗ್ತಾರೆ, ನಾವು ಅವರಿಗೆ ದೇವರು ಅಂತ ಪೂಜೆ ಮಾಡ್ತೇವೆ ಅಲ್ವಾ ಅಂಥವರಿಗೆ. ಆದ್ರಿಂದ ಅವರು ಎಲ್ಲರಿಗೂ ಪ್ರಿಯರು ಮತ್ತು ಅವರಿಗೆ ಎಲ್ಲರೂ ಪ್ರಿಯರು. ಯಾಕೆಂದ್ರೆ ಎಲ್ಲರೂ ಯಾಕೆ ಪ್ರಿಯರು? ಅವರಿಗೆ ಜ್ಞಾನ ಇದೆ. ಆ ಜ್ಞಾನದಿಂದ ಅವರು ಏನನ್ನು ನೋಡ್ತಾರೆ? ಪ್ರತಿಯೊಬ್ಬರ ಹೃದಯದಲ್ಲಿರುವ ಪರಮಾತ್ಮನನ್ನು ನೋಡ್ತಾರೆ. ಮತ್ತೆ ಈ ಜೀವಿ ಒಂದು ಶರೀರದಲ್ಲಿ ಇದ್ದದ್ದು ಯಾಕೆ ಅನ್ನೋದು ಅವರಿಗೆ ಆ ಜ್ಞಾನ ಇದೆ. ಅದರಿಂದ ಅವರು ಎಲ್ಲರಿಗೂ ಪ್ರಿಯರಾದವರೇ. ಅಂದ್ರೆ ಯಾಕೆಂದ್ರೆ ಈ ಆತ್ಮ ಪತಿತ ಆತ್ಮ, ಪತಿತರು ನಾವೆಲ್ಲ ಇಲ್ಲಿ ಪತಿತರು, ಬಿದ್ದವರು, ಕೆಳಗೆ ಬಿದ್ದವರು. ಆಕ್ಚುಲಿ ನಾವು ಆತ್ಮದ ಉದ್ಧಾರವನ್ನ ಮಾಡ್ಕೊಳ್ಬೇಕು. ಅದನ್ನ ಹೇಗೆ ಮಾಡ್ಕೊಳ್ಬೇಕು? ಹರಿನಾಮ ಸ್ಮರಣೆ ಮಾಡಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದು ನಾವು ಈ ಒಂದು ಐಹಿಕ ಬಂಧನದಿಂದ ಬಿಡುಗಡೆಯನ್ನು ಪಡೆಯುವುದು. ಆಗ ನಾವು ನಮ್ಮನ್ನು ಉದ್ಧಾರ ಮಾಡಿಕೊಳ್ಳುವಂತಹದ್ದು ಆಗತ್ತೆ. ಅದರಿಂದ ಅವರು ಕರ್ಮವನ್ನ ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಕ್ಕಿಕೊಳ್ಳುವುದು, ಆ ಕರ್ಮ ಫಲ ಅನ್ನುವುದು ಅವರಿಗೆ ಅಂಟುವುದಿಲ್ಲ. ಇಲ್ಲಾಂದ್ರೆ ಆ ಫಲ ಅಂಟಿದ್ರೆ ಪಾಪನೋ ಪುಣ್ಯನೋ ಲೆಕ್ಕಾಚಾರಕ್ಕೆ ಹೋಗ್ಬೇಕಾಗತ್ತೆ. ಅವ್ರು ಯಾವ ತರ ಇರ್ತಾರೆ ಅಂದ್ರೆ, ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗತ್ಯಕ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿಮಾಂಭಸ. ಹರೇ ಕೃಷ್ಣ. ಬೇಗ ಓಕೆ ಸುಮನ್ ರಾವ್ ಮಾತಾಜಿ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವನು ಆತನಿಗೆ ತಾವರೆ ಎಲೆಗೆ ಹೇಗೆ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವೂ ಇಲ್ಲ. ಸೊ ಇದು ಹೇಗೆ ಅಲ್ವಾ, ನಿಮಗೆ ಗೊತ್ತಿದೆ ಹೇಗೆ ಅವರು ಕಮಲದ ಎಲೆ ನೀರಿನಲ್ಲೇ ಇದ್ರೂ ಹೇಗೆ ನೀರಿಗೆ ಅಂಟ್ಕೊಳ್ಳೋದಿಲ್ಲ, ಅದೇ ರೀತಿಯಾಗಿ ನಾವು ಐಹಿಕ ಪ್ರಪಂಚದಲ್ಲಿಯೇ ಇದ್ದು ನಮ್ಮ ಕರ್ಮಗಳನ್ನ ಮಾಡ್ತಾ ಇದ್ರೂ ಸಹಿತ ನಾವು ಕರ್ಮ ಬಂಧನಕ್ಕೆ ಒಳಗಾಗುವುದಿಲ್ಲ, ಕರ್ಮ ಫಲಕ್ಕೆ ಅಂಟಿಕೊಳ್ಳುವುದಿಲ್ಲ ಅನ್ನೋದನ್ನ ಹೇಳ್ತಾನೆ. ಯಾರು ಶುದ್ಧನು, ಯಾರು ಫಲಗಳನ್ನ ಭಗವಂತನಿಗೆ ಅರ್ಪಿಸ್ತಾನೆ, ನಿರ್ಲಿಪ್ತನಾಗಿರ್ತಾನೆ, ಅವನಿಗೆ ಯಾವುದೇ ಒಂದು ರೀತಿಯಾದ ದ್ವಂದ್ವತೆ ಇಲ್ಲ, ಮನಸ್ಸು ಶಾಂತವಾಗಿರುತ್ತೆ. ಯಾಕೆಂದ್ರೆ ಈ ಫಲ ಕೊಡುವನು ಅವನು, ನನಗೇನು ಮಾಡೋದಿದೆ, ಫಲ ಬಂದ್ರೆ ಭಗವಂತನ ಪ್ರಸಾದ, ಬಂದಿಲ್ವ ಓಕೆ ನೋ ಪ್ರಾಬ್ಲಮ್, ಅವನ ಇಚ್ಛೆ ಅದು ಕೊಡದೇ ಇರುವಂತಹದ್ದು. ಆ ರೀತಿಯಾಗಿ ನಾವು ಮನಸ್ಸಿನಲ್ಲಿಯೇ ಆತ್ಮಸ್ಥಿತನಾಗಿದ್ದಾಗ ಏನಾಗತ್ತೆ, ಪಾಪದ ಲೇಪ ನಮಗೆ ಇರುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ತಿಳಿಬಹುದು. ಸೊ ಇದು ಒಂದು ಶ್ರೀಲ ಪ್ರಭುಪಾದರ ಒಂದು ಚಿಕ್ಕ ವಿಡಿಯೋ ನಿಮಗೆ. ಅವರು ಹೇಗೆ ಸಾವಿರಾರು ಭಕ್ತರ ಮಧ್ಯದಲ್ಲಿ ಯಾವ ರೀತಿಯಾಗಿ ನಿರ್ಲಿಪ್ತರಾಗಿ ಇರ್ತಾ ಇದ್ರು, ಹೇಗೆ ಅವರು ಹರಿನಾಮ ಸಂಕೀರ್ತನೆಯನ್ನ ಮಾಡ್ತಾ ಇದ್ರು ಅನ್ನೋದಕ್ಕೋಸ್ಕರ. ಇಸ್ಕಾನ್ ಫೌಂಡರ್ ಆಚಾರ್ಯರು. ಇದು ಶ್ರೀಲ ಪ್ರಭುಪಾದ್ ಕಿ ಜೈ. ಸೊ ಅವರು ಈ ರೀತಿಯಾಗಿ ಸಾವಿರಾರು ಭಕ್ತರ ಮಧ್ಯದಲ್ಲಿದ್ದರು. ಅವರಿಗೆ ಒಂದೇ ಒಂದು ಮನಸ್ಸು ಅನ್ನುವಂಥದ್ದು ಪೂರ್ತಿಯಾಗಿ ಕೃಷ್ಣನಲ್ಲಿರುವಂಥದ್ದು. ಸಂಕೀರ್ತನೆ ಮಾಡುವಾಗ ಇರಬಹುದು, ಜಪ ಮಾಡುವಾಗ ಇರಬಹುದು, ಮನಸ್ಸು ನಮ್ಮ ನಿಜವಾದ ಸೋರ್ಸ್ ಅದು. ಭಗವಂತ ನಮ್ಮ ಮೂಲ, ಅವನಿಗೆ ನಾವು ಯಾವಾಗಲೂ ಅವನ ಜೊತೆಗೆ ಸಂಪರ್ಕ ಸಾಧಿಸ್ಕೊಂಡೇ ಇರಬೇಕು. ಯಾವಾಗ ನಾವು ಸಂಪರ್ಕ ಕಡಿದು ಹೋಗುತ್ತೆ ಆಗ ನಮಗೆ ಇಲ್ಲಿ ಬೀಳ್ಬೇಕಾಗತ್ತೆ, ನಾವು ಕಡೆಗೆ ಹಲವಾರು ರೀತಿಯ ದುಃಖಗಳನ್ನು ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ. ಹರೇ ಕೃಷ್ಣ.
ವಿದ್ಯಾ ವಿನಯ ಸಂಪನ್ನೆ ಬ್ರಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ. ಅಮಿತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ನಮ್ರರಾದ ಒಂದು ನಿಮಿಷ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯ ಮಾಂಸವನ್ನು ತಿನ್ನುವವನು, ಒಂದು ನಿಮಿಷ, ಅಂತ್ಯಜನನು ಅಂತ್ಯಜನನ್ನು ಒಂದೇ ರೀತಿ ಕಾಣುತ್ತಾರೆ. ಹರೇ ಕೃಷ್ಣ. ಅಂತ್ಯಜ ಅಂದ್ರೆ ಅತ್ಯಂತ ಕೀಳು ಜಾತಿಯವನು ಅಂತ. ಮತ್ತೆ ಯಾರು ನಿಜವಾದ ಜ್ಞಾನವನ್ನು ಹೊಂದಿರ್ತಾನೆ, ಯಾಕೆ ಅವರು ಎಲ್ಲರನ್ನು ಒಂದೇ ರೀತಿಯಾಗಿ ನೋಡ್ತಾರೆ? ನಮ್ರರಾದ ಜ್ಞಾನಿಗಳು, ನಮ್ರರು ಅವರು, ಮತ್ತೆ ಪೂರ್ತಿಯಾದ ಜ್ಞಾನವನ್ನು ಹೊಂದಿರುವವರು. ಯಾಕೆ ಅವರು ಎಲ್ಲರನ್ನು ಅಂದ್ರೆ ವಿದ್ಯಾವಿನಯ ಸಂಪನ್ನ, ಎಲ್ಲವನ್ನು ಕಲಿತಿರುವಂತಹ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ಅವು ಎಲ್ಲವನ್ನು ಒಂದೇ ರೀತಿ ಕಾಣುವಂತಹದ್ದು ಯಾಕೆ ಅಂದ್ರೆ ಅವರು ಪ್ರತಿಯೊಬ್ಬರಲ್ಲಿ ಇರುವಂತಹ ಪರಮಾತ್ಮನನ್ನ ನೋಡ್ತಾರೆ. ಆ ಶರೀರ ಅನ್ನುವಂತಹದ್ದು ಶಾಶ್ವತವಾದ ಶರೀರ ಅಲ್ಲ. ಅವರ ಕರ್ಮಗಳ ಫಲದಿಂದ ಆ ಶರೀರದಲ್ಲಿ ಅವರಿಗಿದ್ದಾರೆ. ಆದರೆ ಆತ್ಮ ಬೇರೆ, ಶರೀರ ಬೇರೆ ಅನ್ನುವಂತಹ ಜ್ಞಾನ ಅವರ ಹತ್ರ ಇರತ್ತೆ. ಆದ್ದರಿಂದ ಅವರು ಪ್ರತಿಯೊಬ್ಬರ ಹೃದಯದಲ್ಲಿ ಇರುವಂತಹ ಪರಮಾತ್ಮನನ್ನ ನೋಡ್ತಾರೆ. ಆದ್ದರಿಂದ ಎಲ್ಲರನ್ನು ಒಂದೇ ರೀತಿಯಾಗಿ ನೋಡುವಂತಹದ್ದು ಜ್ಞಾನಿಗಳು ಮಾಡುವಂತಹದ್ದು ಅಂತ. ಯೇಹಿ ಸಂಸರ್ಸಜಾ ಭೋಗ ದುಃಖಯೋನಯ ಏವತೆ ಆದ್ಯಂತವಂತಹ ಕೌಂತೇಯ ನತೇಷು ರಮತೆ ಬುಧಃ. ಹರೇ ಕೃಷ್ಣ. ಬೇಗ ಓದಿ ಯಾರಾದ್ರು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ವಿಷಯೇಂದ್ರಿಯಗಳ ಸಂಪರ್ಕವು ದುಃಖವನ್ನುಂಟು ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿ ಪುತ್ರನಾದ ಅರ್ಜುನನೇ, ಇಂತಹ ಸುಖಗಳಿಗೆ ಆದಿಯೂ ಅಂತ್ಯವೂ ಉಂಟು. ಆದುದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ವಿಷಯೇಂದ್ರಿಯಗಳ ಸಂಪರ್ಕ ಅಂದ್ರೆ ಏನು? ಧನ್ಯವಾದಗಳು ಪ್ರಭುಜಿ, ಪ್ರಭುಜಿ. ವಿಷಯೇಂದ್ರಿಯಗಳ ಸಂಪರ್ಕ ಅಂದ್ರೆ ಏನಿಲ್ಲಿ? ಇಂದ್ರಿಯ ತೃಪ್ತಿಗಾಗಿ ಮಾಡುವಂತಹ ಕೆಲಸಗಳು ಅಲ್ವಾ ವಿಷಯೇಂದ್ರಿಯಗಳ ಸಂಪರ್ಕ. ಉದಾಹರಣೆಗೆ ಏನ್ ಕಾಣಿಸ್ತಾ ಇದೆ ನಿಮ್ಗಿಲ್ಲಿ? ಏನ್ ಕಾಣಿಸ್ತಾ ಇದೆ? ಲೈಟ್ ಕಾಣಿಸ್ತಾ ಇದೆ. ಮತ್ತೆ ಹುಳ ಅಲ್ವಾ? ಸೊ ಈ ಹುಳಗಳು ನೋಡ್ಬೋದು ನೀವು, ಲೈಟ್ ಹತ್ರ ಹೋಗುತ್ತೆ ಮತ್ತೆ ಸಾಯತ್ತೆ ಅಲ್ವಾ? ಅದಕ್ಕೆ ಬಹಳ ಕಡಿಮೆ ಅವಧಿಯ ಜೀವನ ಆ ಹುಳಗಳಿಗೆ, 1 ನಿಮಿಷಗಳಲ್ಲಿ ಇರುತ್ತೆ. ಹೀಗೆ ಹುಟ್ಟತ್ತೆ, ಲೈಟ್ ಕಾಣಿಸುತ್ತೆ, ಲೈಟಿಗೆ ಅಟ್ರಾಕ್ಟ್ ಆಗುತ್ತೆ, ಕಣ್ಣು ಅತ್ಯಂತ ತೀಕ್ಷ್ಣವಾದ ಕಣ್ಣು ಆ ಬೆಳಕು ಹತ್ರ ಹೋಗುತ್ತೆ. ಮತ್ತೆ ಆ ಬೆಳಕು ಹತ್ರ ಹೋದ್ರೆ ಆ ಬೆಳಕಿನ ಇದಕ್ಕೆ ಅದರ ಬದುಕಲಿಕ್ಕೆ ಆಗೋದಿಲ್ಲ, ಅಲ್ಲಿ ಅದು ಟ್ರ್ಯಾಪ್ ಆಗುತ್ತೆ, ಅದು ಅಂದ್ರೆ ಸಾಯತ್ತೆ. ಸೊ ಅದರ ಇಂದ್ರಿಯ ಯಾವುದು ಇಲ್ಲಿ? ಕಣ್ಣಿನಿಂದ ಆ ರೀತಿಯಾಗಿ ಅಂದ್ರೆ ಅದು ಸಿಕ್ಕಿ ಹಾಕಿಕೊಳ್ಳುತ್ತೆ. ಆಮೇಲೆ ಇಲ್ಲಿ ಏನ್ ಕಾಣಿಸ್ತಾ ಇದೆ ನೆಕ್ಸ್ಟ್? ಜಿಂಕೆ. ಈ ಜಿಂಕೆಗೆ ಹಿಡಿಬೇಕಂದ್ರೆ ಏನ್ ಮಾಡ್ತಾರೆ? ಜಿಂಕೆಯನ್ನ ನಾವು ಹಿಡಿಬೇಕು, ಅದನ್ನ ಕ್ಯಾಪ್ಚರ್ ಮಾಡ್ಬೇಕಂದ್ರೆ ಯಾರಿಗಾದ್ರೂ ಗೊತ್ತಿದ್ಯಾ? ಜಿಂಕೆಗೆ ಕಿವಿ ಬಹಳ ಸೂಕ್ಷ್ಮ, ಅತ್ಯಂತ ತೀಕ್ಷ್ಣ ಇದು ಇಂದ್ರಿಯ. ಅದಕ್ಕೆ ಹಾಡು ಹಾಕ್ತಾರೆ, ಮ್ಯೂಸಿಕ್ ಹಾಕ್ತಾರೆ. ಮ್ಯೂಸಿಕ್ ಹಾಕಿ ಆ ಜಿಂಕೆಯನ್ನ ಟ್ರ್ಯಾಪ್ ಮಾಡುವಂಥದ್ದು, ಹಿಡಿಯುವಂತಹದ್ದು. ಸೊ ಅದೇನ್ ಮಾಡುತ್ತೆ? ಇಂದ್ರಿಯ ತೃಪ್ತಿ, ಕಿವಿಗೆ
ತೃಪ್ತಿ ಆಗ್ಬೇಕು ಅಂತ ಆ ಮ್ಯೂಸಿಕ್ನ ಹಿಂದೆ ಹೋಗಿ ಸಿಕ್ಕಾಕೊಂಡು ಬೀಳುತ್ತೆ. ಬಲೆ ಹಾಕ್ತಾರೆ, ಹಿಡಿತಾರೆ ಮ್ಯೂಸಿಕ್ ಜೊತೆಗೆ. ಆಮೇಲೆ ಈ ಕಮಲದ ಹೂವಿನ ಒಳಗಡೆ ಮಕರಂದ ಹೀರೋದಕ್ಕೆ ಅಂತ ದುಂಬಿ ಬರುತ್ತೆ. ಮೂಗು 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 ತೀಕ್ಷ್ಣ, ಆ ವಾಸನೆಗೆ ಅದು ಅಲ್ಲಿ ಹೋಗತ್ತೆ. ಆದರೆ ಸಾಯಂಕಾಲ ಸೂರ್ಯ ಅಸ್ತ ಆಗ್ತಾ ಇದ್ದಂಗೆ ಈ ಕಮಲದ ಹೂಗಳು ಮುದುಡ್ಕೊಂಡು ಬಿಡ್ತವೆ. ಆ ರೀತಿ ಮುದುಡಿದಾಗ ಆ ದುಂಬಿ ಏನಾಗುತ್ತೆ, ಆ ಕಮಲದ ಹೂವಿನ ಒಳಗಡೆ ಸಿಕ್ಕಾಕೊಂಡು ಬಿದ್ದು ಅಲ್ಲಿ ಅದು ಅಂದ್ರೆ ಅಲ್ಲಿ ಬಂಧನಕ್ಕೆ ಒಳಗಾಗತ್ತೆ ಅದು. ಅದೇ ರೀತಿಯಾಗಿ ಮೀನಿಗೆ ಏನ್ ಮಾಡ್ತಾರೆ, ನಾಲಿಗೆ, ಅದಕ್ಕೆ ರುಚಿಯಾದ ಆಹಾರವನ್ನ ಹಾಕಿ ಆ ಮೀನನ್ನ ಪಾಪ ಅದು ಆಹಾರ ತಿನ್ನಕ್ಕೆ ಅಂತ ಬರುತ್ತೆ, ಆದ್ರೆ ಅಲ್ಲಿರುವಂತ ಇದಕ್ಕೆ ಸಿಕ್ಕಾಕೊಂಡ್ಬಿಡ್ಬಿಡುತ್ತೆ ನಾಲಿಗೆ. ಅದು ಮೀನಿನ ಕತೆ. ಇನ್ನೊಂದು ಇಂದ್ರಿಯ ನಾಲಿಗೆ. ಆನೆದ ಇಂದ್ರಿಯ ಯಾವುದು? ಸ್ಪರ್ಶೇಂದ್ರಿಯ, ಚರ್ಮ. ಈಗ ಗಂಡಾನೆಯನ್ನ ಹಿಡಿಬೇಕಂತಾಗ ಈ ತರ ಪ್ರಪಾತ ಮಾಡಿ ಕಂದಕ ಮಾಡಿ ಹೆಣ್ಣಾನೆಯನ್ನ ಮುಂದಕ್ಕೆ ತಗೊಂಡು ಹೋಗ್ತಾರೆ. ಈ ಆನೆ ಏನ್ ಮಾಡತ್ತೆ, ಆ ಹೆಣ್ಣಾನೆಯನ್ನ ಮುಟ್ಬೇಕು ಅನ್ನೋದ್ರಲ್ಲಿ ಆ ಹೆಣ್ಣಾನೆ ಹಿಂದೆ ಹೋಗ್ತಾ ಇರುತ್ತೆ. ಆದ್ರೆ ಇವರು ಏನ್ ಮಾಡ್ತಾರೆ, ಅದನ್ನ ಹಿಡಿಬೇಕಂತ ಅವರಿಗೆ ಖಡ್ಡ ತೋಡಿಬಿಟ್ಟು ಅದ್ರ ಮೇಲೆಲ್ಲ ಮುಚ್ಚಿರ್ತಾರೆ. ಅದು ಗೊತ್ತಿಲ್ಲದೆ ಪಾಪ ಅದು ಕಾಲಿಟ್ಟು ಒಳಗಡೆ ಬಿದ್ದುಬಿಡತ್ತೆ. ಆದ್ರೆ ಆನೆ ಯಾಕೆ ಸಿಕ್ಕಾಕೊಂಡ್ಬಿತ್ತು ಅಲ್ಲಿ? ಯಾಕೆಂದ್ರೆ ಅದು ಸ್ಪರ್ಶೇಂದ್ರಿಯ, ಆ ಆನೆಯನ್ನ ಮುಟ್ಬೇಕು ಅನ್ನುವಂತಹ ಒಂದು ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಅಲ್ಲಿ ಸಿಕ್ಕಾಕೊಂಡು ಬೀಳ್ತು. ಸೊ ಇಷ್ಟೆಲ್ಲ ಇಂದ್ರಿಯ ತೃಪ್ತಿಯ ಬಯಕೆಯಿಂದ ನಾವು ಹೇಗೆ ಸಿಕ್ಕಾಕೊಂಡು ಬೀಳ್ತೀವಿ ಅನ್ನೋದನ್ನ ನಾವು ನೋಡಿದ್ವಿ. ಆದ್ರೆ ಅಲ್ಲಿ ಆದ್ರೆ ಆ ಪ್ರಾಣಿಗಳಿಗಾದ್ರೆ ಒಂದೊಂದೇ ಇಂದ್ರಿಯ. ನಮಗೆ ಎಷ್ಟು ಇಂದ್ರಿಯ? 5 ಇಂದ್ರಿಯಗಳು. ಈಗ 5 ಇಂದ್ರಿಯಗಳ ಬಯಕೆಯನ್ನು ನಾವು ಪೂರೈಸಬೇಕಂದ್ರೆ ನಾವು ಎಲ್ಲೆಲ್ಲಿ ಸಿಕ್ಕಾಕೊಂಡು ಬೀಳ್ಬಹುದು? ಹೇಳಿ. ಇವಾಗ ನಾವು ಕಷ್ಟ ಯಾಕೆ ಅನುಭವಿಸಬಾರದು? ಇಲ್ಲಿ ದುಃಖವನ್ನ ಯಾಕೆ ಅನುಭವಿಸಬಾರದು? ನಾವು ಇಂದ್ರಿಯ ತೃಪ್ತಿಯೇ ನಮ್ಮ ಜೀವನ ಅಂತ ನಾವು ತಳ್ಕೊಂಡು ಬದುಕಿದಾಗ ನಾವು ದುಃಖವನ್ನು ಅನುಭವಿಸದೆ ಬೇರೆನನ್ನ ಅನುಭವಿಸ್ಬೋದು. ಸುಖ ಎಲ್ಲಿಂದ ಸಿಗತ್ತೆ? ನಾವು ಎಲ್ಲ ಇಂದ್ರಿಯಗಳು, ಕಣ್ಣು ಒಂದು ಹೇಳುತ್ತೆ, ಮೂಗು ಒಂದು ಹೇಳುತ್ತೆ, ಬಾಯಿ ಒಂದು ಹೇಳುತ್ತೆ, ಕಿವಿ ಒಂದು ಹೇಳುತ್ತೆ, ಚರ್ಮ ಒಂದು ಹೇಳುತ್ತೆ. ಈ ಎಲ್ಲ ಇಂದ್ರಿಯ ತೃಪ್ತಿಗಳ ಹಿಂದೆ ನಾವು ಓಡಿದಾಗ ಸುಖ ಸಿಗ್ಲಿಕ್ಕೆ ಸಾಧ್ಯವ? ಅಥವಾ ಮನಸ್ಸಿಗೆ ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯವ? ದುಃಖವೇ, ಇಂದ್ರಿಯ ತೃಪ್ತಿಯ ಬಯಕೆಯೇ ದುಃಖಕ್ಕೆ ಕಾರಣ ಅನ್ನುವಂಥದ್ದನ್ನು ನಾವು ನಮ್ಮ ಇಂದ್ರಿಯಗಳು 5 ಇಂದ್ರಿಯಗಳು, ಪಾಪ ಆ ಪ್ರಾಣಿಗಳು ಇದಕ್ಕೆ ಒಂದೊಂದೇ ಇಂದ್ರಿಯ ಆದರೂ ಸಹಿತ ಅವು ಸಿಕ್ಕಾಕೊಂಡು ಬೀಳುತ್ತೆ. ನಮ್ಮ 5 ಇಂದ್ರಿಯಗಳನ್ನ ಹಿಡಿದಿಟ್ಕೊಳ್ಳೋದು ಹೇಗೆ? ಅದಕ್ಕೆ ಭಗವಂತ ಹೇಳ್ತಾನೆ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭಕ್ತ ನಾನೇ, ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನೇ, ಮತ್ತು ಎಲ್ಲ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ನಾನೇ ಎಂದು ಅರಿತು ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಭಗವಂತನ ಜೊತೆಗೆ ಇರುವಂತಹ ಗೋಪ ಬಾಲರನ್ನು ನೋಡಿ, ಎಲ್ಲ ಹೇಗೆ ಅವರು ಅವನ ಜೊತೆಗೆ ಲೀಲೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಭಗವಂತನ ಜೊತೆಯಲ್ಲಿ. ಸೊ ಅವರೆಲ್ಲ ಅರಿತಿರ್ತಾರೆ, ಭಗವಂತನೇ, ಕೃಷ್ಣನೇ ಎಲ್ಲ ಕಟ್ಟ ಕಡೆಯ ಭೋಕ್ತ. ಅಂದ್ರೆ ಎಲ್ಲ ಯಜ್ಞಗಳನ್ನ ನಾವು ಯಾರಿಗೋಸ್ಕರ ಮಾಡೋದು? ನೀವು ನೋಡಬಹುದು, ಕಾಯೇನ ವಾಚ ಮನಸೇಂದ್ರಿಯ ಬುದ್ಧ್ಯಾತ್ಮನ ಪ್ರಕೃತಿ ಸ್ವಭಾವ ಕರೋಮಿ ಯಜ್ಞ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ ಕೃಷ್ಣಾರ್ಪಣ ಮಸ್ತು ಅಂತಾನೆ ಹೇಳ್ತೇವೆ. ಒಂದು ನೈವೇದ್ಯವನ್ನ ಯಾವುದೇ ದೇವರಿಗೆ ಇಡಿ ನೀವು, ಕೊನೆಯದಾಗಿ ನಾವು ಹೇಳೋದೇನು? ಕೃಷ್ಣಾರ್ಪಣ ಮಸ್ತು, ಕೃಷ್ಣನಿಗೆ ಸೇರಲಿ. ಯಾವುದೇ ದೇವರಿಗೆ ಪೂಜೆ ಮಾಡಿ ನೀವು ಕೊನೆಗೆ ಹೇಳೋದೇನು?
ಅದು ಕೃಷ್ಣನಿಗೆ ಸೇರಬೇಕು. ಎಲ್ಲ ಯಜ್ಞಗಳ ಭೋಕ್ತ ಅವನು. ಆ ಯಜ್ಞ ನಾವು ಅದನ್ನು ನಾವು ನಮ್ಮ ಸ್ವಂತ ಆಸೆಗೆ ಮಾಡಬಾರ್ದು. ಯಜ್ಞ ಮಾಡಿದರೂ ಅದನ್ನು ಭಗವಂತನ ಸುಪ್ರೀತಿಗಾಗಿ ಮಾಡಬೇಕು. ಯಾಕೆಂದರೆ ಅವನು ಬಂದು ಆ ಯಜ್ಞದ ಏನು ನಾವು ಯಜ್ಞದಲ್ಲಿ ಆಹುತಿಯನ್ನು ಕೊಡ್ತೇವೆ ಅಥವಾ ಏನು ನಾವು ಸಮರ್ಪಿಸ್ತೇವೆ ಅದನ್ನು ಅವನು ಸ್ವೀಕಾರ ಮಾಡಬೇಕಲ್ಲ. ಅವನು ಸ್ವೀಕಾರ ಮಾಡಿದರೆ ತಾನೇ ನಮಗೆ ಆ ಯಜ್ಞದ ಫಲ ಸಿಗುವಂಥದ್ದು. ಆದ್ದರಿಂದ ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟ ಕಡೆಯ ಭೋಕ್ತ ನಾನು. ಅವನಿಗೋಸ್ಕರ ಅದನ್ನು ಮಾಡುವಂಥದ್ದು. ಎಲ್ಲ ಲೋಕಗಳ ಮತ್ತು ಎಲ್ಲ ದೇವತೆಗಳ ಪರಮಪ್ರಭು ನಾನೇ. ದೇವೋತ್ತಮ ಪರಮ ಪುರುಷ ಅಂತ ನಾವು ಅವನನ್ನು ಕರಿತೇವೆ. ಅದರಿಂದ ಎಲ್ಲ ಜೀವಿಗಳಿಗೆ ಉಪಕಾರಿ. ಯಾಕೆಂದರೆ ನಾವು ಸತ್ತ ಮೇಲೆ ನಮ್ಮ ಹೃದಯದಲ್ಲಿರುವಂಥ ಪರಮಾತ್ಮನೇ ನಮ್ಮ ಸೂಕ್ಷ್ಮ ಶರೀರದ ಜೊತೆಗೆ ನಮ್ಮನ್ನು ಇನ್ನೊಂದು ಶರೀರಕ್ಕೆ ಕರ್ಕೊಂಡು ಹೋಗ್ತಾನೆ. ಯಾರಾದರೂ ಕೈ ಹಿಡಿದು ಕರ್ಕೊಂಡು ಹೋಗೋರು ಬೇಕಲ್ಲ ನಮಗೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಆ ಕೆಲಸ ಮಾಡುವಂಥವನು ಪರಮಾತ್ಮನೇ, ಎಲ್ಲರ ಹೃದಯದಲ್ಲಿರುವಂಥ ಪರಮಾತ್ಮ. ಯಾಕೆಂದರೆ ಅವನಿಗೆಲ್ಲ ಗೊತ್ತಿದೆ, ಕರ್ಮಫಲದ ಲೆಕ್ಕಾಚಾರ ಗೊತ್ತಿದೆ. ಈಗ ಇವನು ಶರೀರ ತ್ಯಾಗ ಮಾಡಿದ್ರೆ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿದೆ. ಅದೆಲ್ಲ ಅವನಿಗೆ ಅವ್ರು ಕರ್ಕೊಂಡು ಹೋಗ್ತಾನೆ. ಅದರಿಂದ ಅವನು ಎಲ್ಲ ಜೀವಿಗಳ ಹಿತೈಷಿ, ಉಪಕಾರಿ. ಈ ರೀತಿಯಾಗಿ ನಾವು ಭಗವಂತನನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಯಾವುದೇ ರೀತಿಯಾದಂತಹ ದ್ವಂದ್ವತೆ ಇರಲ್ಲ, ಯಾವುದೇ ರೀತಿಯಾದಂತಹ ಉದ್ವೇಗ ಇರಲ್ಲ, ಯಾವುದೇ ರೀತಿಯಾದಂತಹ ಏನು ಹೇಳ್ತೇವೆ ಸ್ಟ್ರೆಸ್ ಅಂತ ಹೇಳ್ತೀವಲ್ಲ ಇವಾಗ, ಆ ಸ್ಟ್ರೆಸ್ಗಳೆಲ್ಲ ಹೋಗ್ಬಿಡುತ್ತೆ. ಮತ್ತೆ ಅತ್ಯಂತ ಮನಸ್ಸನ್ನುವಂತಹದ್ದು ತುಂಬ ಶಾಂತವಾಗಿರುತ್ತೆ. ಏನು ಹೇಳ್ತೀರಾ ನೀವು? ಏನು ಹೇಳ್ತೀರಾ? ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ? ಎಲ್ಲರೂ ಮ್ಯೂಟ್ ಮಾಡಿದ್ದೀರಾ, ಯಾರು ಮ್ಯೂಟ್ ಮಾಡ್ತಾ ಇಲ್ಲ. ಯಾಕೆ? ಏನಾಯ್ತು? ಮನಸ್ಸು ಹೇಗೆ ಶಾಂತವಾಗಿರುತ್ತೆ? ಸ್ಟ್ರೆಸ್ ಇರತ್ತಾ ಈ ರೀತಿಯಾಗಿ ನಾವು ಆಲೋಚನೆ ಮಾಡಿದಾಗ? ಇಲ್ಲ ಸರ್. ಹೇ ಕೃಷ್ಣ, ಯಾಕೆ ಹೇಳಲಿಕ್ಕೂ ಅನುಮಾನ, ಡೌಟ್ ಇದೆ. ಸೈಲೆಂಟ್ ಆಗಿಬಿಟ್ಟಿದ್ದೀರಾ ಎಲ್ಲರೂ ಸಡನ್ ಆಗಿ. ಸೊ ಭಗವಂತನನ್ನು ನಾವು ಅರಿತಾಗ ನಮಗೆ ಶಾಶ್ವತವಾದಂತಹ ಶಾಂತಿ ಸಿಗತ್ತೆ. ಭಗವಂತನನ್ನು ನಾವು ಅರಿತಿಲ್ಲ ಅಂದರೆ ನಮಗೆ ಅಶಾಂತಿಯೇ, ಶಾಂತಿ ಅನ್ನೋದು ಇರುವುದಿಲ್ಲ. ಸೊ ಅದರಿಂದ ನಾವು ಹೇಗೆ ಬದುಕಬೇಕು ಅದರಿಂದ ನಾವು ಭಗವದ್ಗೀತೆಯನ್ನು ನಮ್ಮ ಜೀವನದ ಕೈಪಿಡಿ. ಹೇಗೆ ವಾಷಿಂಗ್ ಮಷಿನ್ ತರ್ತೇವೆ, ಏನೋ ಬೇರೆ ಎಲೆಕ್ಟ್ರಾನಿಕ್ಸ್ ಐಟಮ್ ತರಿಸ್ತೇವೆ, ಅದಕ್ಕೆ ಯೂಸರ್ ಮ್ಯಾನ್ಯುಯಲ್ ಇರುತ್ತೆ, ಅದನ್ನು ಉಪಯೋಗಿಸೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ. ಭಗವದ್ಗೀತೆ ಅನ್ನುವಂತಹದ್ದು ನಮಗೆ ಜೀವನಕ್ಕೆ ಬೇಕಾದಂತಹ ಒಂದು ಯೂಸರ್ ಮ್ಯಾನ್ಯುಯಲ್. ಅದರಿಂದ ನಾವು ಬದುಕೋದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಆ ರೀತಿಯಾಗಿ ನಾವು ಬದುಕೊಂಡು ಹೋದಾಗ ಯಾರೇನು ಮಾಡಲಿಕ್ಕೂ ಸಾಧ್ಯ ಇಲ್ಲ ನಮಗೆ. ಇವತ್ತಿನ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ. ಸನ್ಯಾಸ ಅಥವಾ ಕರ್ಮ, ಕರ್ಮಯೋಗ ಅಥವಾ ಅಕರ್ಮ ಅಥವಾ ಫಲಾಪೇಕ್ಷೆ ಇಲ್ಲದ ಕರ್ಮ, ಅದೇ ಯಾರು ಕರ್ತವ್ಯವಂತ ಕೆಲಸವನ್ನು ಮಾಡ್ತಾನೆ ಮತ್ತು ಫಲಗಳನ್ನು ಬಿಟ್ಟು ಬಿಡ್ತಾನೋ, ಅದಕ್ಕೆ ಅಂಟ್ಕೊಳ್ಳೋದಿಲ್ಲ, ಅವನೇ ನಿಜವಾದ ಸನ್ಯಾಸಿ ಅನ್ನೋದನ್ನು ಹೇಳ್ತಾನೆ. ಅದರಿಂದ ಕರ್ಮ ಮಾಡಲೇಬೇಕಾಗತ್ತೆ, ಆದರೆ ಫಲಗಳನ್ನು ಅಪೇಕ್ಷಿಸದೆ ಮಾಡಬೇಕಾಗತ್ತೆ. ನಿಷ್ಕಾಮ ಕರ್ಮ ಅದು ನಮ್ಮನ್ನು ಬಿಡುಗಡೆಗೆ, ಅಂದರೆ ಐಹಿಕ ಪ್ರಪಂಚದ ಬಂಧನಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸುತ್ತೆ. ಸೊ ಭಗವಂತನಲ್ಲಿ ನಾವು ಮನಸ್ಸನ್ನು ಇಡುವುದರಿಂದ ನಮಗೆ ಏನಾಗತ್ತೆ? ನಿಜವಾದ ಶಾಂತಿ ಸಿಗತ್ತೆ, ನೆಮ್ಮದಿ ಸಿಗತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಹರೇ ಕೃಷ್ಣ. ಏನಾದರೂ ಪ್ರಶ್ನೆ ಇದ್ರೆ ಕೇಳಬಹುದು. ರಾಧಾಕೃಷ್ಣ ಪ್ರಭುಜಿ, ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೀನಿ ಪ್ರಭುಜಿ. ಹರೇ ಕೃಷ್ಣ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ. ದಯವಿಟ್ಟು ಎಲ್ಲರೂ ನಿಮ್ಮ ಅಟೆಂಡೆನ್ಸ್ ಹಾಕಿ ಮತ್ತೆ ಕ್ವಿಝನ್ನು ಮಾಡಿ, ಮರಿಬೇಡಿ. ಓಕೆ, ಕ್ವಿಝನ್ನು ಮಾಡಿ. ಯಾಕೆಂದರೆ ನೀವೇನು ಅರಿತಿರ್ತೀರಾ ಅಲ್ಲಿ ನಿಮಗೆ ಹೋದಾಗ ಇನ್ನೊಂದ್ಸಲ ರಿವಿಷನ್ ಆಗತ್ತೆ, ಏನು ತಿಳ್ಕೊಂಡಿದ್ದೀರಾ ಅನ್ನುವಂಥದ್ದು. ಓಕೆ, ಧನ್ಯವಾದಗಳು. ನಾಳೆ ಅಷ್ಟಾಂಗ ಯೋಗ ಅಂದರೆ ಇನ್ನೊಂದು ಪದ್ಧತಿ, ಭಗವಂತನ ಸಾಕ್ಷಾತ್ಕಾರಕ್ಕೆ ಮಾಡುವಂತಹ ಇನ್ನೊಂದು ಪದ್ಧತಿ. ಯೋಗ ಅಂದರೆ ಏನು?
ಅಷ್ಟಾಂಗ ಯೋಗ ಹೇಗೆ ಅಥವಾ ಭಕ್ತಿ ಯೋಗ ಹೇಗೆ ಅದರ ಬಗ್ಗೆ ನಾಳೆ ತಿಳ್ಕೊಳ್ಳುವ ಸ್ವಲ್ಪ. ಆಮೇಲೆ ನಾಡ್ದು ಮತ್ತೆ ಇದು ಏನು ಭಕ್ತಿ ಯೋಗದ ಅಧ್ಯಾಯಗಳು ಸ್ಟಾರ್ಟ್ ಆಗುತ್ತೆ. ಆ ಮುಂದಿನ 6 ಅಧ್ಯಾಯಗಳಲ್ಲಿ ಪೂರ್ತಿಯಾಗಿ ಭಗವಂತನನ್ನು ಅರಿತುಕೊಳ್ಳುವಂತಹದ್ದು, ಹೇಗೆ ಭಕ್ತಿಯನ್ನು ಮಾಡುವಂತಹದ್ದು, ಈ ಸೃಷ್ಟಿ ಅದರ ಹಿಂದಿನ ಉದ್ದೇಶ, ಅವನು ಯಾಕಿದ್ದಾನೆ ಇಲ್ಲಿ, ಅವನ ವಿಸ್ತರಣೆ ರೂಪ, ಸೊ ಹಲವಾರು ಪ್ರತಿಯೊಂದು ಅಧ್ಯಾಯದಲ್ಲಿಯೂ ನೋಡಬಹುದು. ನಾವು ಹೊಸದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತೇವೆ. ಧನ್ಯವಾದಗಳು ಎಲ್ರಿಗೂ. ಮತ್ತೆ ಯಾರಿಗೇನು ಇಲ್ಲಲ್ಲ? ಓಕೆ, ನಾವೀಗ 1 ರೌಂಡ್ ಹರೇ ಕೃಷ್ಣ ಮಹಾಮಂತ್ರ ಜಪಿಸೋಣ. ಎಲ್ರು ಬೇಗ ಮುಗಿಯತ್ತೆ. 6-7 ನಿಮಿಷ ಮ್ಯಾಕ್ಸಿಮಮ್. ಓಕೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ 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 ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ 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 ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ,
हरे कृष्ण 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 हरे 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 राम 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 हरे हरे कृष्ण 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 हरे हरे राम राम हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे 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 कृष्ण पांचाकल्पतरुभ्यश्च कृपा सिंधुभ्येव च पतितानां पावनेभ्यो वैष्णवेभ्यो नमो नमः ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನಂತ ಕೋಟಿ ವೈಷ್ಣವರಿಂದ ಕೀಲಿ ನಡೆದಿರುವ ಎಲ್ಲ ಭಕ್ತರಿಗೂ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಪ್ರಭುಜಿ. ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಶುಭರಾತ್ರಿ. ಓಕೆ.